ಇದ್ದೀರಿ. ನಿಮ್ಮ ಸಹಕಾರದಿಂದಾಗಿ ಆ ಮಗು ಇವತ್ತು 25% ಚೇತರಿಸಿಕೊಳ್ತಾ ಇದೆ ಅನ್ನೋದು ಬಹಳ ಸಾರ್ಥಕತೆಯ ವಿಚಾರ. ಒಂದು ವಾಹಿನಿಯಾಗಿ ನಮ್ಮ ಕರ್ತವ್ಯವನ್ನು ಮಾಡಿದ್ದಕ್ಕಾಗಿ ನಮಗೆ ತಮ್ಮಿಂದ ಅದ್ಭುತವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿ ಆ ಒಂದು ಕುಟುಂಬಕ್ಕೆ ಒಂದಷ್ಟು ಆಧಾರ ದೊರೆತಿರುವುದು ನಿಜಕ್ಕೂ ಭಾಳ ಹೆಮ್ಮೆ ಪಡುವಂತಹ, ಖುಷಿ ಕೊಡುವಂತಹ ವಿಚಾರ. ಇವತ್ತು ಆ ಮಗುವಿನ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ನಿಮಗಾಗಿ ನೀಡ್ತಾ ಇದ್ದೇವೆ. ಆ ಕುಟುಂಬ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಚಂದ್ರಶೇಖರ್, ಅದೇ ರೀತಿ ಭಾರತಿ ಚಂದ್ರಶೇಖರ್ ಹಾಗೂ ಇವತ್ತಿನ ಈ ಸಂಚಿಕೆಯ ಕೇಂದ್ರ ಬಿಂದು ಧನುಷ್, ಮಾಸ್ಟರ್ ಧನುಷ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಿದ್ದಾರೆ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ಯಾಕಂದರೆ ಇವತ್ತಿನ ಈ ಸಂಚಿಕೆ ಅತ್ಯಂತ ವಿಶಿಷ್ಟವಾದಂತಹ ಸಂಚಿಕೆ. ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಕೊಡುವಂತಹ ಸಂಚಿಕೆ. ಸಾಮಾನ್ಯವಾಗಿ ಕರುಣಾಳು ಬಾಬೆಳಕೆ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡುವುದು ಒಂದು ರೀತಿಯಲ್ಲಿ ದುಃಖವನ್ನು ತರಿಸ್ತದೆ. ಯಾಕಂದರೆ ಆ ಒಂದು ಕುಟುಂಬದ ಆಕ್ರಂದನ, ಅದೇ ರೀತಿ ಅವರ ನೋವುಗಳನ್ನು, ದುಮ್ಮಾನಗಳನ್ನು, ದುಗುಡಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು. ಆದರೆ ಆ ಪ್ರಯತ್ನಕ್ಕೆ ಒಂದು ಸಾರ್ಥಕತೆ ಇವತ್ತು ದೊರಕಿದೆ ಅಂತ ನನಗನಿಸಿದೆ. ದಾದ ಬಂದಿರಬೇಕು ಅವರು ಈ ಪೊರ್ತೋಡು ಎಂಚ ಸಹಕಾರತೆ ಕಂಡು ಬಿರುವೇರು ಕೊಡ್ಲ ಫ್ರೆಂಡ್ಸ್ ದಾಖಲೆ ಗುರುಜಿ ದೀಪೋತ್ಸವ ಎತ್ತದ 50,000 ರೂಪಾಯಿ ಕೊರಿಯರ್ ಅದಕ್ಕೆ 50,000 ಕೊಡ್ತೇವೆ. ಅದಕ್ಕೆ ಆಗ್ಲೇನು ಬಿರುವೇರು ಕೊಡ್ಲ ಫ್ರೆಂಡ್ಸ್ ಫೇಸ್ಬುಕ್ ಪಾಡಿಯರು ಆಯ್ತು ಮಸ್ತ್ ಹೆಲ್ಪ್ ಆಂಡು ಮುಂಚೆನೆ ನಮ್ಮ ಟಿವಿದ ಸಂದರ್ಶನಡು ಇಡೀ ವಿದೇಶ ಗಲ್ಫ್ ರಾಜ್ಯದಲ್ಲ ಮಸ್ತ್ ಕಾಸು ಬೈದಂಡು ಬಾಲೆಗೆ ಟ್ರೀಟ್ಮೆಂಟ್ಗೆ ಇತ್ತೆ ಕಾಸು ಬರ್ತೊಂದುಂಡು ಇತ್ತೆಲ್ಲ ಬರೋಂದೇ ನಾನು ತುಂಬಗಳ ಬಾಲ್ಯದ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಆ ಒಂದು ಸರಿ ಇತ್ತೆ ಸುಮಾರು ಜನ ಬಹುಶಃ ತೂವನಿನ ಕುಲೋಪ್ಪೇರು ಇತ್ತೆ ಬಾಲೆಗೆ ದಾದ ಆದಿತ್ತು ಇರ್ಪಲ್ಲೆ ಎಂಚಿನ ಸಮಸ್ಯೆಗಳು ಬರುತ್ತೆ ಸಮಸ್ಯೆ ಬಾಲೆಗೆ ಬಿದ್ದು 5 ತಿಂಗಳು ಕೂಡ ದಾಲ ಪ್ರಾಬ್ಲಮ್ ಇಜ್ಜಾಂಡು ಬುಕ್ಕ ಪಿಡ್ಸದ ಒಂಜಿ ಪ್ರಾಬ್ಲಮ್ ಶುರು ಆಯ್ನೆ ಸ್ಟಾರ್ಟ್ ಅವು ಫಿಟ್ಸ್ ಜಾಸ್ತಿ ಅದು ತರೆತ್ತ ಮೆದುಳುಗು ಎಫೆಕ್ಟ್ ಅದು ನರತ ಪ್ರಾಬ್ಲಮ್ ಜಾಸ್ತಿ ಏನಾಯ್ತು. ಅಪ್ಪಗ ವೈದ್ಯರನ್ನ ಕುಲಾದ ಪಂಡೆ ವೈದ್ಯರನ್ನ ಕುಲು ಫಸ್ಟ್ ಹಾಕ್ಲದಲ್ಲ ಒಂದು ಮಂತ್ ಇಜ್ಜರು ಬುಕ್ಕ ಸ್ಕ್ಯಾನಿಂಗ್ ಪೂರ ಮಂತ್ ತೂದಾದ ಐಕ್ ಟ್ರೀಟ್ಮೆಂಟ್ ಪೂರ ಮನ್ಪೇರ ಆಪುಜಿ ಹೊತ್ತು ಜನರು ಬಾಲೆಂಚೇನಿ ಪೇನ್ ಪೂರ ಬಂದಿರು ಒಕ್ಕ ಎಂಗ್ಳು ಬೇತೆ ಡಾಕ್ಟರ್ ಬುಕ್ ತೋಜದ ಕೆಲವು ಡಾಕ್ಟರ್ ನಕ್ಲೆ ಮಾತ ಒಕ್ಕ ನರತ ಪ್ರಾಬ್ಲಮ್ ಉಂಡು ಅವು ಸರಿ ಮನ್ಪೇರ ಆಪುಜಿ ಬಾಲೆಂಚೇನಿ ಪೇನು ರಂಡೇರು ಒಕ್ಕ ಐನೇರ್ದ ಕತ್ತೆ ಮರ್ದಗ್ ಮಾತ ಕಾಸು ಮಾತ ಬೋಡಿತ್ತನತೆ ಏತ್ ಖರ್ಚಿ ಮರ್ದಗ್ ಬೋಡಂತ ಅಪ್ಪಾಗ ಜಿಂಜ ಕಾಸು ಖರ್ಚಾವನಿತ್ತು ಲೆಕ್ಕ ಇದ್ದಾಂಡು ಅಂದ ಇತ್ತೆ ಮಾತ್ರ ಇತ್ತಿ ಚಾನಲ್ ಹಿಡ್ದು ಅಂತ ಒಂದು ಐನೇರ್ದಕ್ಕ ಕಾಸು ಮಾತ ಬರಿಯರು ಸುರ ಐನೇರ್ದು ಬೊಕ್ಕ ಬಾಳೆನಿತ್ತೆ ಟ್ರೀಟ್ಮೆಂಟ್ಗೆ ಬೇತೆ ಕೊಡಿ ಪೂರ ಕೊಣದು ಹೋಗಿಲ್ಲ ಐರಿದಕ್ಕೆ ಮರ್ದು ಅಂತಂದಿಲ್ಲ. ಸರಿ ಒಂಜಿ ಫೋನ್ ನಿಕಂಡ ಪಾತ್ರೆ ಕಾತೊಂದಿಲ್ಲ ಬಹುಶಃ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ, ಹೇಳ್ಬೋದಾ ತಮ್ಮ ಹೆಸರು? ಹಲೋ ಹೇಳಿ ಸರ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಮುನ್ನ ಅಂತ ಬಜ್ಪೆಯಿಂದ ಮಾತಾಡ್ತಿದ್ದೇನೆ ಸರ್. ಮಾತಾಡಿ ಮುನ್ನ ಅವರೇ, ಹೇಳಿ. ಸರ್ ಏನ್ ಗೊತ್ತಾ, ಈ ಬಿರುವೇರು ಕುಡ್ಲ ಸಂಘಟನೆ ಅಂತ ಈಗ ನೀವು ಹೇಳಿದ್ರಲ್ವಾ, ಹೌದು, ಅದು ನಾನು ಮೊದಲಿಗೆ ನೋಡಿದ್ದೇನೆ. ಆ ಬಲ್ಲಪ್ಪ ಆ ಟೈಮಲ್ಲಿ ಆ ಮಗುವನ್ನು ಕೂಡ ನೋಡಿದ್ದೇನೆ. ನಂಗೆ ನೋಡಿ ತುಂಬಾ ಹೆಮ್ಮೆ ಆಯ್ತು. ಆ ದಿವಸ ಉದಯ್ ಪೂಜಾರಿ ಅವರು ಅವರಿಗೆ ತುಂಬಾ ಡೊನೇಟೆಡ್ ಮಾಡಿದ್ರು. ಅದನ್ನು ನೋಡಿ ಈಗ ಆ ಮಗು 25 ಚೇತರಿಸಿದೆ ಹೇಳಿದ್ರು. ತುಂಬಾ ಸಂತೋಷದ ಇದೆ ಸರ್. ಅವರಿಗೊಂದು ನನ್ನದು ಕೃತಜ್ಞತೆ ಸಲ್ಲಿಸಿ ಸರ್. ಖಂಡಿತ ಖಂಡಿತ. ನಾವು ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಹೃದಯಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಬಂಧುಗಳಲ್ಲಿ. ಯಾಕೆಂದರೆ ಈಗ ಗುಣವಾಗಿರುವುದು 25%. ಆ ಮಗು ಪೂರ್ಣವಾಗಿ ಗುಣವಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಆದರೆ ಅದಕ್ಕೆ ದೊಡ್ಡ ಮಟ್ಟದ ಚಿಕಿತ್ಸೆಯ ಅಗತ್ಯವಿದೆ. ಆ ಚಿಕಿತ್ಸೆ ಮಾಡುವಷ್ಟು ಶಕ್ತಿ ಇನ್ನೂ ಕೂಡ ಆ ಕುಟುಂಬಕ್ಕಿಲ್ಲ. ಸಹೃದಯರಿಂದ ಏನಾದರೂ ಸಹಾಯ ದೊರೆತರೆ ಖಂಡಿತವಾಗಿ ಆ ಒಂದು ಮಗು 100% ಗುಣಮುಖವಾಗೋ ಸಾಧ್ಯತೆ ಇದೆ. ನಿಮ್ಮ ಸಹಾಯದ ನಿರೀಕ್ಷೆನ ನಾನು ಮಾಡ್ತಾ ಈ ಕಾರ್ಯಕ್ರಮ ಮುಂದುವರ್ತೇನೆ. ಅಪ್ಪಗ ಸುರುಟು ಐತೆ ಈರು ದಾದ ಮಲ್ತು ಅಂತಾರೆ, ಈರ್ನ ಕೆಲಸದಾದೆ ಯಾನು ಬಯರ್ ಪಂಚರಂಗಿ ಸ್ಟಾಪ್ ಆದಿಲ್ಲ ಒಂದು ಕೆಲವು ಗುರುಗುರು ಸಾಲ ಬರೋದು ಆಜಿ ತಿಂಗಳು ಈಗ ಬಾಲೆಗೆ ಹುಷಾರಿಜಿಂದ ಗೊತ್ತಾಗ ಐದಕ್ಕ ಮ್ಯಾಂಗ್ಳೂರು ಡಾಕ್ಟರ್ ಶಿವಾನಂದ ಬಾಯಿ, ಡಾಕ್ಟರ್ ರಘುವೀರ್ ಅಲ್ಲೇ ಪೂರ ತೋಜಾಯ ಅದು MRI ಸ್ಕ್ಯಾನಿಂಗ್ ಪೂರ ಮಂತದಾನಾಗ ಬಾಲೆಗೆ ಕಣ್ಣದಲ್ಲ ಕಿವಿತ್ತಲ ಮಿಸ್ಟೇಕ್ ಉಂಡು ನರತ ಅಂಚ ಬ್ಯಾಂಗ್ಳೂರ್ಗೆ ಬರೆಯೋದು ಬರೆಯೋದು ಅಂಚ ಬ್ಯಾಂಗ್ಳೂರ್ಲೇತೊಂದು ಪೋಯ ಅವಳು ಬುಕ್ಕ ಒಂದೇ ಸಮಯ ಉಂತೋಡಂಡೇರು ಅಂಚ ಉಂತುಲೆಕ್ಕ ಇಜ್ಜೆ ಅಂಕ್ಲ ಅಂಚ ಬುಕ್ಕ ಎಂಕ್ಲ ವಾಪಸ್ ಬತ್ತ ಉಂತುಲೆಕ್ಕ ಇಜ್ಜಿದೆ ಬಂಡ ಮುಲ್ಪ ಏರ್ಲ ಮೂರು ಇಲ್ಲಲ್ಲ ಏರ್ಲ ಇಜ್ಜೆ ಅಂಕ್ಲಾನೆ
ఒక ಕಾಸದ ಪ್ರಾಬ್ಲಮ್ ಎಲ್ಲ ಇತ್ತಂಡು ಅಂಜ ಅದಂಗ್ಲಿಗೆ ಆಯ್ತು ಅಂಜ ಅಂಗ್ಲ ವಾಪಸ್ ಬರ್ತ ಅದಕ್ಕೆ ವಾಪಸ್ ಫಾದರ್ ಮುಲ್ಲಸ್ ಡಾಕ್ಟರ್ ದೋಜಾಯ ಅವರು ಉಲ್ಲ MRI ಸ್ಕ್ಯಾನಿಂಗ್ ಬರೋ ಅಂತ ಅಂಥದ್ದೆಲ್ಲ ಉಲ್ಲ ನರತ್ತ ಪ್ರಾಬ್ಲಮ್ ಉಂಡು ಅಂಡೀರು ಜೋಕ ಸುಮಾರು ಮರ್ದು ಅಂತ ಐತೆ ಒಂಜಿ ಮೆಡ್ರಸ್ದ ಡಾಕ್ಟ್ರೆ ಒಂಜಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಂದೊಂದುಲ್ಲ ಐದಕ್ಕೆ ಚೂರು ಇಂಪ್ರೂವ್ಮೆಂಟ್ ತೋಜಿ ಮೆಡ್ರಾಸ್ ಹಿಡಿದು ಬಂತಂದಲ್ಲ ಮೆಡ್ರಸ್ ಅಡೆಲ್ಲ ತುಂಬ ಇಲ್ಲ ಬಾಲೇನ ಆದ್ರೆ ಒಂಜಿ ಸಾರ್ನ ಪಯ್ಯನೂರು ಒಂಜಿ ಬರ್ಪೇರು ಅರ್ಧ ರೈಲ್ ಬರ್ತದೆ ಆಡೆ ಎಂಕ್ಲ ಪೋಪುಣೆ ಅಡೆ ಪೋಡಂಡ ಒಂಜಿ 2,000 ರೂಪಾಯಿ ಉಂಡು ಬಾಡಿಗೆ ಹೊರಡು ಹೊರಗಡೆ ತಂದು ಓಡಾಪು ಜೊತೆ ಪೋನಲ್ಲ ಅಲ್ತ ಮರದಿಲ್ಲ ಅವನೊಂದು ಸರಿ ವೀಕ್ಷಕರೇ, ಇವತ್ತು ನಮ್ಮ ಈ ಜನಧ್ವನಿ ಸಂಚಿಕೆಯಲ್ಲಿ ಇವತ್ತಿಗೆ ಕಾಸರಗೋಡು ಅಥವಾ ಕೇರಳ ರಾಜ್ಯಕ್ಕೆ ಸೇರಿರುವಂತಹ ಕಾಸರಗೋಡು ಜಿಲ್ಲೆಯ ಬಾಯಾರು ಪ್ರದೇಶದಿಂದ ಒಂದು ಕುಟುಂಬ ಅತಿಥಿಗಳಾಗಿ ಭಾಗವಹಿಸುತ್ತದೆ. ಅವರ ಪುಟ್ಟ ಮಗು ಮಾಸ್ಟರ್ ಧನುಷ್ ಒಂದು ವಿಭಿನ್ನವಾದಂತಹ ಕಾಯಿಲೆಯಿಂದ ನರಳ್ತಾ ಇದ್ರು. ಆ ಮಗುವಿಗೆ ಸಹೃದಯ ಬಂಧುಗಳು ದೊಡ್ಡ ಮಟ್ಟದ ಸಹಾಯವನ್ನು ನೀಡಿರುವುದರಿಂದ ಈಗ ಬಹುತೇಕ 25% ಆ ಮಗು ಗುಣಮುಖವಾಗಿದೆ. ಯಾವ ರೀತಿ ಗುಣಮುಖ ಆಗಿದೆ, ಯಾವ ರೀತಿ ಆ ಧನುಷ್ ಚೇತರಿಸಿಕೊಳ್ತಾ ಇದ್ದಾನೆ ಅನ್ನೋದನ್ನ ಆ ಕುಟುಂಬವೇ ಹೇಳ್ತಾ ಇದೆ. ನೀವು ಕೂಡ ಅವ್ರ ಜೊತೆ ಮಾತುಕತೆಯನ್ನು ನಡೆಸಬಹುದು. ಕರೆ ಮಾಡಿ 2400-127 ಅಥವಾ 2400-727. ಇದು 8 ತಿಂಗಳ ಹಿಂದೆ ತೆಗೆದಂತಹ ಒಂದು ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಮಗು ಸಾಕಷ್ಟು ಸಮಸ್ಯೆಗಳಿಂದ ನರಳ್ತಾ ಇತ್ತು. ಮಗುವಿನ ಕುತ್ತಿಗೆಗೆ ಯಾವುದೇ ಬಲ ಇರಲಿಲ್ಲ. ಬಹುತೇಕ ಅದನ್ನು ಹಿಡಿದುಕೊಂಡೆ, ಕುತ್ತಿಗೆಯನ್ನು ತಲೆಯನ್ನು ಹಿಡಿದುಕೊಂಡೇ ಇರಬೇಕಾದಂತಹ ಪರಿಸ್ಥಿತಿ ಇತ್ತು. ಅದರ ಜೊತೆಗೆ ಅಪಸ್ಮಾರ ಕಾಯಿಲೆ ಕೂಡ ಮಗುವನ್ನು ಬಾಧಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ತೆಗೆದಂತಹ ಚಿತ್ರಗಳನ್ನು ತಾವು ಗಮನಿಸಬಹುದು. ಇದೀಗ ಆ ಮಗುವಿನ ತಾಯಿ ತಂದೆಯವರೇ ಹೇಳುವ ಹಾಗೆ 25% ಮಗು ಗುಣಮುಖವಾಗಿದ್ದಾನೆ. ಕವುಚಿ ಬೀಳುವಂತಹ ಪ್ರಕ್ರಿಯೆಗೆ ಈಗ ಮಗು ಹೊಂದಿಕೊಂಡಿದ್ದಾನೆ. ಇದು ಆ ಕುಟುಂಬದ ಹಿರಿಯ ಮಗಳು. ಈರ್ದಾದ ಮಲ್ತಂತರಕ್ಕ ಸುರುಟು ಕೆಲಸದಾದ ಮಲ್ತಂತ ಪಂಚಾಯತಿ ಕೆಲಸ ಈ ಬಾಲಿಗೆ ಹುಷಾರ್ದ ಅಂತ ಒಂದು ಪಟ್ಟಿಯಾರ ಆ ಪುರ್ತುಕು ದಾದ ಮಲ್ಪೈತೆ ಎರಡು ಸಾಕಾರ ತಿಕ್ಕಂಡೆ ಹಬ್ಬಗ ಸುರುಟು ಮಾಡ್ದು ಮಲ್ಪರೆ ಅತ್ತು ಬಿರುವರು ಕೂಡ ಹಾಕಲೇ ಶುರು ಮಾಡ್ತೀನಿ ಮಧುಸೂದನ್ ಯೋಗಿಂದ ಹೆಲ್ಪ್ ಇತ್ತೆ ಡಾಕ್ಟರ್ ನಕಲ್ ದಾದ ಅನ್ಪೇರು ಸರಿ ನೂದೆಕ್ಲು ಸುಮಾರು ನರ ಒಂದು ಕೆಕ್ಕಿಲ್ ಪುರ ಅಂತ ಬಲ ಬರ್ತಂದು ದುಂಬಿ ಹೆಂಚತ್ತನ್ ಕೆಕ್ಕಿಲ್ ಕೆಕ್ಕಿಲ್ ಅಟ್ಟಪುರ ಒಂದು ಐತೆ ಇತ್ತೆ ಇಂಜೆ 10 ಪೇ ಸರ್ತ ఒక కంకణం వరద తరగూర దేర్పేర ట్రై మనకు కంకణం రాయన బూర ಅಂಚನೆ ಏತ್ ಖರ್ಚ ಒಂದಲ್ಲ ಬಂತಾರೆ ಡಾಕ್ಟರ್ ನಕಲ್ ಡಾಕ್ಟರ್ ಖರ್ಚಿದಲ್ಲ ಬಂದಿದೆ ಏತ್ ಸಮಯ ಗೊರಾಡೆ ಪೋಡಾಪುಂಡು ಒಡೆ ಸಾನೆಟ ಮರದು ಮಂತೊಂದು ಬೋಡು ನಿಧಾನ ಗುಣ 5 ವರ್ಷ ಮುಟ್ಟ 5 ವರ್ಷ ಬೋಡ ಉಂತಾರೆ 5 ವರ್ಷದ ಮೆತ್ತು ಬೋಡ ಇತ ಕಣ್ಣು ಕೆಬಿತ ಸಮಸ್ಯೆ ಬಂಡರ ಸರಿಯಾಗಿ ಬಂಡರ ಇತ ಇಂಗ್ಲೆ ನಾವು ಗುರ್ತ ಬರತಿಕೊಂಡು ಬಾಲೆಗೆ ದುಮ್ಮ ಗುರ್ತಲ್ಲ ಇತ ಲೆತ್ತನ ಬರ ಪಕ್ಕನ್ನು ಅನ್ಬೆ ಆಕ್ಷನ್ ಬರ್ಕೊಂಡು ಇದು ಫಿಟ್ಸ್ ದ ತೊಂದರೆ ದುಂಬು 100 ಸರ್ತಿ ಮುಟ್ಟ ಬತ್ತ ಅಂತಾನೆ ಇತ್ತ 100 ಸಲ ಬತ್ತ ದಿನಕ್ಕೂ 100 ಸರಿ ಇತ್ತ ದಿನಟ್ಟು ಒಂಜಿ ಸರ್ ಗಡ್ಡೆ ಆತೆ ಆ ದುಂಬದ ಆತು ಇಂದಿಜ್ ಎಲ್ಲೇ ಗೊರ ಪುರ್ಕಾಯಿಲೆ ಕಾಪಣ ಇತ್ತೆ ಬಿರುವರು ಕೊಡ್ಲದ ಕೊಲ್ಲು ನಿಕಲೆಗೆ ಸಹಾಯ ಮಲ್ ತೆರಕೊಂಡಾರ ಐದು ನಮ್ಮ ಟಿವಿ ಬತ್ತೇನೆ ಕರುಣಾಳು ಬಾ ಬೆಳಕೆ 5 ಬೊಕ್ಕ ಜನಕ್ಕಲ್ನ ಪ್ರತಿಕ್ರಿಯೆ ಎಂಚೇತನ ಅದು ಮಾಂತ ಇತ್ತೆಲ್ಲ ಲೆತ್ತದ ಕೇಳೋದೆ ಬುಕ್ಕ ಹೆಲ್ಪ್ ಗೊಂಡ ಇಂಗ್ಲೆ ಫೋನ್ ಮಂತ ಕೇಳಲಿ ಅಂಡದು ಪೂರ ಮಾಂತಾರೆ ಒಲ್ತುರ್ದು ಬರ ಅನ್ನುವತ್ತನೆ ಅಮೇರಿಕಾ ಕುವೈತ್ ಅಬುದಾಬಿ ವಾಟ್ಸ್ಆಪ್ ಗ್ರೂಪ್ ಸತ್ಯಮೇವ ಜಯತೆ ಶಿವಾಜಿ ಸೇನೆ ಮಂಗಳೂರು ಒಂಜಿ ನವೀನ್ ಡಿಸೋಜ ಬಂದದ್ದು ಬತ್ತೆ ಇಲ್ಲಡೆ ಬರ್ತದೆ ಕಾಸುಕೋರಿ ಅರ್ಲ ಒಂಜಿ ಅರ್ನ ಫ್ರೆಂಡ್ ಎಲ್ಲ ಬರ್ತದೆ ಏತು ಕೊರಿಯರಿ 45,000 ಒರಿಯೇ ಬರ್ತದೆ ಒರಿಯಣ್ಣ ಗ್ರೂಪ್ ಅರ್ಥ ಒಟ್ಟು ಬಿತ್ತವ್ರದ್ದು ಕೂಡಿನ ಕಾಸು ಆಯ್ತಾವ ಅಂದಾಜು 3 ಲಕ್ಷ ಚಿಲ್ಲರೆ 3 ಲಕ್ಷ ಮುಟ 5 ಬೊಕ್ಕ ಬತ್ತಾನೆ ನನ್ನ ಒಟ್ಟಿ ಈ 3 ಲಕ್ಷ ಬತ್ತಿನ ಹತ್ರ ನಿಖಲಿಗೆ ಆ ರೀತಿ ಆಧಾರ ಹಣವು ಎರಡೇ ಒಂಜಿ ಆಧಾರನೇ ಬಾಲ್ಯದ ಆಯ್ನ ಟ್ರೀಟ್ಮೆಂಟ್ ಜನಂಗ್ಲೆ ಬಾರಿ ಬಂಗ ಅಂದಿತ್ತೇನೆ ಮರದು ಮಣ್ಪೇರ ಹೊರವರ ಮರದು ಬುಡೋಡದು ಬತ್ತು ಇಂತಂಡು ಕಾಸಿಜ್ಜಾನೆ ಮಾಡ್ತೇನೆ ಅಂಚೆಲ್ಲ ಇತ್ತೇನೆ ಇತ್ತೆ ಆಯ್ನ ಟ್ರೀಟ್ಮೆಂಟ್ ಅವು ಯಾರಂದು ಅಂಡ ನನ್ನೆಲ್ಲ ಬೋಡವ ಅಂಡ ಇತ್ತೆ ಒಂಜಿ ಆಧಾರ ನೀವು ಎಂಗ್ಲೆ ಇತ್ತೆ ಶಾಲೆ ಬಾಡ್ ಅಂದಾಜಿದಲ್ಲ ಅಂಡೆ ಶಾಲೆಗೆ ಹುಷಾರ ಅಂಡ್ ಇತ್ತೆ ಮಲ್ಲ ಮಗಲ ಅಲ್ಲ ಇತ್ತೆ ಒಂಜಿನ ಕ್ಲಾಸ್
ಇತ್ತೆ ಈರ್ ಕೆಲಸ ಹೋಗ್ಬೋದಲ್ಲಾರು ಏತ್ ಬರ್ತು ಬೋಪಿ ಏತ್ ಬರ್ತು ಬರ್ಪಿ ನಪತಲ್ಲ ತೊಂದರೆ ಅದಲ್ಲ ಬಾಲಕದಲ್ಲ ಆಪೂಜೆ ಎಂಗ್ಲ ಅಂಬಲ ಇಲ್ಲ ಉಪ್ಪಲು ಮುಟ್ಟ ಇಲ್ಲ ದೇವಸ್ಥಾನದ ಕೈತಾಳು ಎಡಕ್ಕೆ ಬತ್ತದ ಪೋಯರ್ಲ ಹಾಕೊಂಡು ಹೆಣ್ಮ ಗಂಟೆ ಡ್ಯೂಟಿ ಅವಳು ಅಂಜೆ ಬೋದು ಬರ್ ಇತ್ತೆ ಒಲ್ತುರ್ದು ಬರೋಬರ ಇರೋದು ಕೋಯತ ಬಂಡಾರು ಅಂದೆರ್ದು ಬಂಡಾರು ಬೇತೆ ರಾಜ್ಯ ಹೊಡ್ದದಲ್ಲ ಬೇತನೆ ನಮ್ಮ ಇಂಡಿಯಾತ್ಲ ಬರ್ತೇನೆ ಬಾಂಬೈ ಕಲ್ಕತ್ತಾ ಗುಜರಾತ್ ಜಬುಕು ಬಾಕಿ ಕೆಲವರು ಮಾಡ್ತಿರತ್ತೇನೆ ಗಲ್ಫದ ಸುಮಾರು ಕಷ್ಟ ಹೋಯ್ತು ಅಕ್ಕಲಂಜೆ ಬ್ಯಾಂಕಿಗೆ ಕಡ ಬಿಡುವರ ಬ್ಯಾಂಕ್ ನಂಬರ್ ಪಾಡ್ದೇನಟ್ಟೆ ನಮ್ಮ ನೆಟ್ ಅಕ್ಲ ಕಾಂಟ್ಯಾಕ್ಟ್ ಅನ್ಬೇರು 1 ಮಂತ್ ಪಾತೇರ್ಬೇರು ಈತ ಕಾಸು ಪಾಡ್ತಾನೆ ಬಂದು ಸುರುಟಿ ನಿರೀಕ್ಷೆ ಮಲ್ತಿತ್ತಾರೆ ಈ ಕಾರ್ಯಕ್ರಮ ಬರ್ಪಿನ ಚಿತ್ರದುರ್ಗದ ದಾನ ಜನಕ್ಕೂ ಹೆಲ್ಪ್ ಮಲ್ಪೇರು ಜಿ ಜಿ ನಿರೀಕ್ಷೆ ಇಜ್ಜಾನ್ ಎಂಗ್ಲಾಗ ಅಕ್ಲ ಬೇರೆ ಕುಡ್ಲ ಕೊರ್ನಾಗನೇ ಒಂಜಿ ನಿರೀಕ್ಷೆ ಆಯ್ನೆ ಅದಕ್ಕೆ ಕಾಸು ಬರೆಯೋದು ಸುಲಭ ಇತ್ತೆ ವಾನ ಮುಂದೆ ಮಾಡಿದ ಆಯುರ್ವೇದ ಮಾತ್ರ ಮಲ್ಕೊಂಡು ಅಥವಾ ಬೇತದಲ್ಲ ಮಾಡ್ಕೊಂಡು ಬರೋ ಮಲ್ತಂದಲ್ಲ ಇತ್ತೆ ಒಂಜಿ ನಮ್ಮ ಪಂಡಿತ ಎರ್ನಕ್ಲೇನ ಒಂಜಿ ಆಯುರ್ವೇದಿಕ್ ಎಣ್ಣೆ ಪೂಜನೆ ಒಂಜಿ ಬರೋ ಮಂತಂದ್ರು ಆಂಡೆ ದಿನೋಲ ಒಂಜಿ ಗಂಟೆ ಟ್ರೀಟ್ಮೆಂಟ್ ಮಾಡ್ಬೇರು ಒಂಜಿ ಗಂಟೆ ಬೇಗಂದೆ ಆರ್ದ ಅನ್ಪಿರುತ್ತೆ ಪಂಡಿತರು ನಿಧಾನ ಪಕ್ಕಾ ಸುಮಾರೊಂದು ಸಮಯ ಬೋಡ ಇಂಪ್ರೂವ್ಮೆಂಟ್ ಆಯ್ತು ದಹದ ಸಮಸ್ಯೆ ಅದು ಬಂದ್ಪೇರು ಅಕುಲ್ದದ ಅನ್ಪೇರು ವೈದ್ಯರ ನಕುಲು ನರತ ದೋಷ ತಂದಣ್ಣ ಮೆದುಳುಗು ತೊಂದರೆ ಪಂಡರದೆ ಕಣ್ಣದ ಕಿವಿತ ತೊಂದರೆ ಪಂಡಿತ ನಕುಲ್ದದ ಪಂಡಿತರ್ಲ ಬಂದ್ಪೇರು ನರತ ಪ್ರಾಬ್ಲಮ್ ಉಂಡು ಎಣ್ಣೆ ಪೂಜೆ ಇನ್ನು ಸರಿ ನಿಧಾನ ಸರಿ ಮನ್ಪೋಲಿ ಇಂಗ್ಲೀಷ್ ಮದ್ದು ಜೆ ಆಯುರ್ವೇದಿಕ್ ಮದ್ದು ಮನ್ಪೋಲಿ ಅನ್ನೋದು ಅಂಚ ನೆಟ್ ಡಾಕ್ಟರ್ ನಕುಲ್ದಲ್ಲ ಆಪರೇಷನ್ ಮಲ್ಪೋಲಿ ಅಂಚದಲ್ಲ ಹೌದಲ್ಲ ಒಂದಿರು ಆಪರೇಷನ್ ಅನ್ಬಿಡೋದಲ್ಲ ಅಂತೆ ಸರ್ ಗೊತ್ತಿಂದುಂಡೆ ಆಪರೇಷನ್ ಮಂತನಲ್ಲ ಸಕ್ಸಸ್ ಆಪುನ ಚಾನ್ಸಸ್ ಇಜ್ಜಿ ಓ ಅನ್ನದ ಅಂಚಾಕ್ಳು ಅಂತಾನೆ ಬಾಲೆಗೆ ಆಪರೇಷನ್ ಮನ್ಪೇರಾಬುಜಿ ಮರ್ದು ಅಂತ ಮನ್ಪೇರಾಬುಜಿ ಇಂಚೇನೆ ಎಪ್ಪುವೆ ಬಾಲೆ ಅಂದ್ರೆ ತೆಂಗಳು ಎಂಗ್ಲ ಆಯುರ್ವೇದಿಕ್ ತೋಚ್ಪಾಯಿನ ಹಿಡ್ದೋಕ ಒಂತೆ ಎಂಗ್ಲೆಗೆ ತೋಚು ಬಾಲೆ ಇಂಪ್ರೂವ್ಮೆಂಟ್ ಆಯ್ನ ಇಂಪ್ರೂವ್ಮೆಂಟ್ ಮಾಡ ಅವು ಇಂಚೇನೆ ಜೇತೊಂದು ಇತ್ತನೆ ಫಸ್ಟ್ ಬೊಕ್ಕ ಇಂಚ ಬರ್ದ ಬೋರ್ದು ಕಂಕನೆ ಹೋದ ಬೂರ್ನಿ ಪುರ ಮನ್ಪೇರು ಸುರು ಅಂತೆ ಆಯ್ನಾತಿಗೆ ಚೊತ್ತಿ ಖುಷಿ ಅಂತ ಕಂಕನೆ ಬೂರೆ ಸುರು ಏತು ಏತ್ ಸಮಯ ಹಿಡ್ದು ಬೊಕ್ಕ ಕಂಕನೆ ಬೂರು ಟ್ರೀಟ್ಮೆಂಟ್ ಅಂತದ್ದು ಒಂಜಿ 2-3 ತಿಂಗಳು ಆತನು 2-3 ತಿಂಗಳು ಬೊಕ್ಕ ಕಂಕನೆ ಬೂರೆ ಸುರು ಮಲ್ತೆ ಪಾತೆರದಲ್ಲ ಪ್ರಯತ್ನ ಮಾಡ್ತಿದ್ದೆ ಪಾತೆರೆ ತೇನು ಅನ್ಬೆ ಅಮ್ಮ ಇಂಚ ಬೇರಾರು ಸರಿ ನಿಕುಲ ಕೊಡಲ್ಲ ಪಾತೆರೆ ಅಲ್ಪ ಅಂಚನೆ ಬಂದ್ರೆ ನಿಕುಲ ಲೆಪ್ಪುಕೊರಲಿ ಈ ಕುಟುಂಬದ ಬಗ್ಗೆ ನಿಕುಲ ಪಾತೆರ ಕತೆ ಮಲ್ಪಲಿದೆ ಪಂಡ ಇನಿ ನಿಕಲ್ ಅಂಚಿತ್ತಿನ ಮಲ್ಲ ಮನಸ್ಸು ದಾಖಲೆ ಹಿಡ್ದಾತ್ರ ಆ ಕುಟುಂಬಗೂ 3 ಲಕ್ಷದಾತ ಪನವು ಒಟ್ಟು ಸೇರಿದಿನ ಆ 3 ಲಕ್ಷ ಪನವು ಸೇರಿದಿನ ಹಿಡ್ದಾತ್ರ ಆ ಬಾಲೆಗೆ ಮರ್ದು ಮಲ್ಪರ ಸಾಧ್ಯ ಆತಂದ್ರೆ ಒಂದು ನಮ್ಮ ಟಿವಿದ ಕರುಣಾಳು ಬಾ ಬೆಳಕೆ ಪಂಪಿನ ಕಾರ್ಯಕ್ರಮದ ಒಂದು ಫಲಶ್ರುತಿ ಪಂಡಲ ತಪ್ಪ ಒಂದು ಐಕಾತ್ರ ಸೊಲ್ವೆ ಸಂದಾಯತ ಮಲ್ತೊಂದು ಕೊಡಲ ಪಾತೆರ ಕತೆ ದುಮ್ಮುಗೊನಪೆ ಒಂತೆ ಪಡ್ತಿರೋದು ಬಕ್ಕ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಅದನ್ನೇ ಮಾನವೀಯ ಸಂಬಂಧ ಅಂತ ಹೇಳೋದು. ಧನುಷ್ನ ರಕ್ತ ಸಂಬಂಧಿಗಳಲ್ಲ ಅಥವಾ ಕುಟುಂಬಿಕರೂ ಅಲ್ಲ, ಸಂಬಂಧಿಗಳೂ ಅಲ್ಲ. ಆ ಪುಟ್ಟ ಮಗುವಿನ ನೋವು ಯಮ ಯಾತನೆಯನ್ನು ಕಂಡಂತಹ ಸಾವಿರ ಮೈಲಿಯ ಆಚೆಯ ಹೃದಯಗಳು ಮಿಡಿಯುತ್ತವೆ, ಸ್ಪಂದನವನ್ನು ನೀಡ್ತವೆ. ಹೆಚ್ಚಂದರೆ ಸಪ್ತ ಸಾಗರದ ಆಚೆಯ ನಾಡಿನಿಂದ ಕೂಡ ಜನಸ್ಪಂದನೆ ದೊರೆತಿದೆ. ಆ ಪುಟ್ಟ ಮಗು ಧನುಷ್ಗಾಗಿ ಆ ಹೃದಯಗಳು ಕರಗಿವೆ. ಅದರ ಫಲಶ್ರುತಿಯೇ ಇವತ್ತು ಆ ಕುಟುಂಬಕ್ಕೆ ಸರಿಸುಮಾರು 3 ಲಕ್ಷದಷ್ಟು ದೊಡ್ಡ ಮೊತ್ತದ ಸಹಾಯ ಹರಿದು ಬಂದಿದೆ. ಬಂಧುಗಳೇ, ಇದು ನಮ್ಮ ಟಿವಿಯ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮದ ಒಂದು ಫಲಶ್ರುತಿ. ಕಳೆದ 100 ಸಂಚಿಕೆಗಳಲ್ಲಿ ಇಂತಹ ಹಲವಾರು ಪ್ರಯತ್ನಗಳನ್ನು ಮಾಡಿದ್ದೇವೆ. ಹಲವಾರು ಕುಟುಂಬಗಳ ನೋವಿನ ಚಿತ್ರಣವನ್ನು, ದುಃಖದ ಚಿತ್ರಣವನ್ನು ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮದ ಮೂಲಕ ಬಿತ್ತರಿಸಿದ್ದೇವೆ. ಸಾಕಷ್ಟು ಜನರಿಗೆ ಅದರಿಂದ ಉಪಯೋಗ ಆಗಿದೆ. ಆದರೆ ಕೆಲವು ಜನ ಹೇಳಿಕೊಳ್ಳುವುದಿಲ್ಲ. ಆದರೆ ಧನುಷ್ ಕುಟುಂಬ ಪ್ರತಿ ಬಾರಿ ಪ್ರತಿಯೊಬ್ಬರು ಧನ ಸಹಾಯವನ್ನು ನೀಡಿದಾಗ ಅದನ್ನು ನಮಗೆ ಕರೆ ಮಾಡಿ ಹೇಳ್ತಾ ಇದ್ರು. ಇವತ್ತು 25,000 ಹಾಕಿದ್ರು, ಇವತ್ತು 50,000 ಹಾಕಿದ್ರು, ಇವತ್ತು 40,000 ಹಾಕಿದ್ರು. ಹೀಗೆ ಪ್ರತಿ ಬಾರಿ ಅವರು ಕರೆ ಮಾಡಿ ಒಂದು ರೀತಿಯಲ್ಲಿ ಧನ್ಯತಾಪೂರ್ವಕವಾಗಿ ಆ ಮಾಹಿತಿಗಳನ್ನು ಒದಗಿಸ್ತಿದ್ರು. ಇವತ್ತು ಅವರನ್ನು ನಿಮ್ಮ ಮುಂದೆ ಪರಿಚಯಿಸ್ತಿದ್ದೇವೆ. 25% ನಿಮ್ಮ ಸಹಾಯದಿಂದಾಗಿ ಆ ಮಗು ಗುಣಮುಖ ಆಗಿದೆ. ಆ ಮಗು 100% ಗುಣಮುಖ ಆಗಬೇಕು ಎನ್ನುವುದೇ ನಮ್ಮ ಆಶಯ. ಅದಕ್ಕಾಗಿ ನಿಮ್ಮಿಂದ ಇನ್ನಷ್ಟು ಸಹಾಯ ಹಸ್ತವನ್ನು ಯಾಚಿಸ್ತಿದ್ವಿ. ಸುರುಕಾದ ಒಂದು ಎಂಚಾಂಡ ಮತ್ತು ಪರತೊಂದು ಬೋಪಿನ ಬಾಲೆ ದಾದಾಣ ಎಂಚ ಹೊರನೇ ಎಂಚಾಂಡ ಫಸ್ಟ್ಗೆ 5 ತಿಂಗಳು ಉಂಟ ಬಾಲೆ ಹುಷಾರಿತ್ತು. ಕೆಕ್ಕಲು ಬರೋ ಕರೆಕ್ಟ್ ಒಂದು ಇತ್ತಂಡು ಸೋಪದ ಮಿತ್ತು ಮಲ್ಲು ಜೆಪ್ಪದಿತ್ತಲ್ಲ. ಜೆಪ್ಪದನ್ನಾಗ ಕುಂಟಾರ್ದು ಒಂದಿತ್ತಲ್ಲ. ಆತನ ಮಗಳು ಒಂದು
ಎಮೋಷನ್ ಮಂತೆ ಅನ್ನೋದು ಇಂಚೆ ತಿರ್ಗ ಬಾಲ ಅಲ್ತು ಬರೋಡಂಡು ಬಾಲೆ ಸೋಪತ್ತು ತಿರ್ತು ಐದು ಒಕ್ಕ ಒಂಜಿ ತಿಂಗಳು ಇಂಚಿನ ಪೂರ ಪ್ರಾಬ್ಲಮ್ ನರಕದಲ್ಲಿ ಪೆಟ್ಟಾದ ಈ ಜಾಗ ತರ್ಕು ಜಾಲ ಹೋಗಿತ್ತು ಬಾಲೆಗೆ ಅಪ್ಪನೇ ಡಾಕ್ಟರ್ ಅಪ್ಪಗನೆ ಒಂಜಿ ತಿಂಗಳು ಕರೀದು ಪೋಯ್ನೆ ಇಂಗ್ಲು ಬಂದ ಒಂಜಿ ತಿಂಗಳು ಡಿಲೇ ಆಯ್ತಾನೆ ಪೋನಾಗ ಆನೆ ಗೊತ್ತಿಜ್ಜಿ ಅಂದು ಐದು ಕೈತಲ್ದ ಡಾಕ್ಟರ್ ನಡ್ಕೊಂಡಾಯ ಕೊಂಡದು ಚೆಕಪ್ ಅನ್ಬಿಟ್ಟು 6 ಗಂಟೆ ಇರ್ದ ಆಳು ತೊಂದರೆ ಇಜ್ಜಿಂದು ಬಲನ ತಗೊಂಡಿತ್ತನ ಡಾಕ್ಟರ್ ಬೂರ್ನೆ ಕೊಡ್ತು ಡೀರ್ ಬರ್ತಾರೆ ಅಪ್ಪಗೆ ಎಂಚಾಯ್ತು ಬಾಲೆ ಅಪ್ಪಗನೆ ಬುಲ್ತೊಂದಿತ್ತೆ ಅಂಟಿಜಿ ಬುಲ್ತೆ ಜೋರು ಅಂಚಕ ಸಮಾಧಾನ ಅಂತದ ಬುಕ್ಕಾಡಿಗೆ ನಂತ ಜೊತೆ ಸಮಾಧಾನ ಆಗುತ್ತೆ ಬೂರ್ದು ಅಂಚಾಯನೆ ಎಂದು ಗೊತ್ತು ಜನಕ್ಕೆ ಗೊತ್ತಿಲ್ಲ ಚಿನ್ನ ಅಂಚದಲ್ಲದಲ್ಲ ಅಂಚೆ ಒಂಥರ ಐನೇರ್ದಕ್ಕೊಂಥರ ಮೈ ಇಂಚ ಕುರ್ತದು ಪೋಡಿ ಪುನಃ ಲೆಕ್ಕ ಮಂತ ಬೊಬ್ಬೆ ಆಡು ಸರಿ ಕೊಡಿ ಫೋನ್ ಅಲ್ಪ ಕಾತಂದು ಹಲೋ ಹಲೋ ನಮಸ್ಕಾರ ಹಲೋ ನಮಸ್ಕಾರ ನಮಸ್ಕಾರ ಇನಿ ಧನುಷ್ನ ಕುಟುಂಬ ಉಂಡು ಪಾತಿರ್ಲ ಇರ ಪುದರಣ್ಣ ಇರ ಪುದರ ಪಾತಿರ್ಲಣ್ಣ ಅಂದೆ ಖಂಡಿತ ಖಂಡಿತ ಆಯ್ತಾ ಬಗೆಟ್ಲ ಒಂಜಿ ನಮ್ಮ ಕಾರ್ಯಕ್ರಮ ಇತ್ತಲ್ಲ ಅಂಚೆನೆ ಹಲೋ 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 ಬಹುಶಃ ನನ್ನ ಫೋನ್ ಅಡೆಗೆ ತೀರ್ತಿಯರನ್ನ ಅಂಚಿನ ಒವ್ವೇ ಬಾಲ್ಯದ ಕಥೆಯನ್ನು ಖಂಡಿತವಾದ್ಲ ನಮ್ಮ ಟಿವಿಗೆ ತೆರೆಪಾಲೆ ನಿಕಲ್ನ ಆ ಕುಟುಂಬಗೂ ಆ ಬಾಲೆಗೆ ಒವ್ವೇ ಬಾಲ್ಯ ಪರ ಖಂಡಿತ ಆ ಬಾಲೆಗೆ ಒಂಜಾತ್ ಸಕಾಯ ಸಕಾರ ಮಲ್ಪನ ಪ್ರಯತ್ನ ಮಲ್ಪ ದೇಪಂಡ ನಮ್ಮ ಟಿವಿದ ಬಳಗ ಮಲ್ಲ ಉಂಡು ತೂಪಿಂಚಿ ಇತ್ತಿನ ಬಂದುಲ್ನ ಮಲ್ಲ ಮನಸ್ಸು ಖಂಡಿತವಾದ್ಲ ಐಕ ಕರಗುಡು ಒಂಜಾತ್ ಸಕಾಯ ಖಂಡಿತವಾದ್ಲ ತಿಕ್ಕು ಬಂದೆನೋ ಐಕೊಂಜಿ ಉದಾಹರಣದ ರೂಪುಡಿನಿ ಬಿನ್ನಾದಿಗಿಡು ಕುಲ್ದಿನ ಧನುಷ್ ಎಡ್ಮ ತಿಂಗಳು ದುಂಬು ಎಂಚ ಇತ್ತೆ ಪನ್ಪಿನೇನು ನಲ್ಪ ಚಿತ್ರ ತೂವರೆ ಸಾಧ್ಯ ಉಂಡು ಇನಿ ಆ ಬಾಲೆ ಈತೊಂಜಿ ಗುಣ ಆತಂಡು ಕೈತಲ್ ಕಾಲ್ಬಾಸಿ ಗುಣ ಆತಂಡು ನನ್ನಲ ಖಂಡಿತವಾದ ಗುಣ ಆಪಿನ ಲಕ್ಷಣ ಮಲ್ಪ ತೋಜೊಂದುಂಡು ಅಂಚಾತ್ರ ಆ ಬಾಲ್ಯದ ಒಟ್ಟುಗು ಬಾಲ್ಯದ ಅಪ್ಪೆಮ್ಮನ ಕುಲಾದ ಪಾತ್ರ ಕತೆ ಮಲ್ತಂದು ನಿಕುಲ್ ಅಲ್ಲಿಪ್ಪು ಕೊರಲೆ 2400 ಒಂಜಿ ರಡ್ಡಿ ಹೇಳತ್ತಂದಂಡ 2400 7 ಸುರುಕು ದಾದ ಸಮಸ್ಯೆ ಅವೇ ಒಂದು ಪೋಡಿ ಪೂಣಾಲಕ್ಕ ಜೋಕು ಪೋಡಿ ಪೇರತ್ತೆ ಸಾಧಾರಣ ಎಂಗುಳು ಅಂಚೆನೆ ಎಂತನೆ ಬುಕಾಯಿನ ಕವು ಜೋರು ಮಂತದ ಪೂರ ಅಂತದ ಅಂಚ ಮನ್ಪುನೇನು ಇಂಗ್ಲೆಗ್ ಇಂಚಿನ ಸಮಸ್ಯೆಯನ್ನು ಗೊತ್ತಿಜಾಂಡು ಅಂಚ ಒಂಜಿ ಎಂಗಲ ಮುಟ್ಟದ ಕ್ಲಿನಿಕ್ದ ಡಾಕ್ಟರ್ ಕುಡ್ಲಾಗ ಒಂಜಿ ಡಾಕ್ಟ್ರೇ ಬರೆ ದೊರಿಯರು ಅಂಚ ಅವಳು ಪೋದು ತೋಷ್ಪಾದಾನಾಗ ಎಂಗುಳು ಪಂಡ ಇಂಚೆ ಬಾಳೆ ಮನ್ಪುಂಡು ಜೋರು ಬೊಬ್ಬೆ ಬರೋ ಮಾಡ್ರೆ ಸರು ಅಂತ ಅಂಚ ಅಲ್ಪಲೆ ತಂದು ಹೋದನ ಒಂಜಿ ತರತ್ತ ಸ್ಕ್ಯಾನಿಂಗ್ ಬರೋ ಮನ್ಪುಂಡು ತರತ್ತ ಸ್ಕ್ಯಾನಿಂಗ್ ಬರೋ ಮಂತ ಹಲೋ 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 ನಮಸ್ಕಾರ ಹಲೋ ನಮಸ್ಕಾರ ಹಲೋ ವೀಕ್ಷಕರೇ ಕರೆ ಮಾಡಿ 240122 ಅಥವಾ 24007222 ಇವತ್ತಿನ ಜನಧ್ವನಿ ಸಂಚಿಕೆಯಲ್ಲಿ ಮಾನವೀಯ ಸಂಬಂಧವೊಂದರ ಚಿತ್ರಣವನ್ನು ನೀಡುತ್ತಿದ್ದೇವೆ. ಕಳೆದ 8 ತಿಂಗಳ ಹಿಂದೆ ನಮ್ಮ ಟಿವಿಯಲ್ಲಿ ಪ್ರಸಾರವಾಗಿರುವಂತಹ ಕರುನಾಡು ಬಾ ಬೆಳಕೆ ಎನ್ನುವಂತಹ ಕಾರ್ಯಕ್ರಮಕ್ಕೆ ಅದ್ಭುತ ಪ್ರತಿಸ್ಪಂದನವನ್ನು ನೀಡಿರುವಂತಹ ವೀಕ್ಷಕ ಗಣನ ಇವತ್ತು ಸರಿಸುಮಾರು 3 ಲಕ್ಷ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ಒಂದು ಸಹಾಯ ಧನವನ್ನು ಆ ಕುಟುಂಬಕ್ಕೆ ನೀಡಿದೆ. ಅದರ ಫಲಶ್ರುತಿಯಾಗಿ ಅದರ ಪರಿಣಾಮವಾಗಿ ಇವತ್ತು ಆ ಮಗು ಮಾಸ್ಟರ್ ಧನುಷ್ 25% ಚೇತರಿಕೆಯನ್ನು ಕಂಡಿದ್ದಾನೆ. ಖಂಡಿತವಾಗಿ ಒಂದು ಒಳ್ಳೆಯ ಅಂಶ, ಬಹಳ ಖುಷಿ ಕೊಡುವಂತಹ ವಿಚಾರ. ಆ ಮಗು ಪೂರ್ಣ ಪ್ರಮಾಣದಲ್ಲಿ ಗುಣಮುಖವಾಗಬೇಕಾದ್ರೆ ನಿಮ್ಮ ಇನ್ನಷ್ಟು ಸ್ಪಂದನ ಬೇಕಾಗಿದೆ. 100% 100 ಆ ಮಗು ಗುಣಮುಖ ಆಗಲಿ ಎನ್ನುವಂತಹ ಆಶಯದೊಂದಿಗೆ ಮತ್ತೊಂದು ಕರೆಯನ್ನು ಸ್ವೀಕರಿಸಿದ್ದೇನೆ. ಹಲೋ ಸರ್, ನಮಸ್ಕಾರ. ಕರುನಾಡು ಬಾ ಬೆಳಕೆ ಎನ್ನುವಂತ ಕಾರ್ಯಕ್ರಮ ಒಂದು ಪ್ರೋಗ್ರಾಮರ್ ಇರಬಹುದು ಅಥವಾ ಅದನ್ನು ಮಾಡುವವರಿಗೆ ಬಹುಶಃ ನಮ್ಮ ಟಿವಿಯ ತೃಪ್ತಿಯನ್ನು ಕೊಡುವಂತ ಒಂದು ಕಾರ್ಯಕ್ರಮ. ನಾವು ನೀವೆಲ್ಲ ಸೇರಿ 100 ಎಪಿಸೋಡ್ಗಳನ್ನು ಮಾಡಿರಬಹುದು. ಆದ್ರೆ ಕೆಲವು ಎಪಿಸೋಡ್ಗಳು ಹೆಚ್ಚು ಹೃದಯಕ್ಕೆ ಮುಟ್ಟುತ್ತದೆ. ಹೇಗಂತ ಹೇಳಿದ್ರೆ ಮಕ್ಕಳು ಅಂದ್ರೆ ನಾವು ಹೆಚ್ಚಾಗಿ ನಮ್ಗೆ ಹಾರ್ಟಿಗೆ ಮುಟ್ಟುದು ಮಕ್ಕಳ ಪ್ರಾಬ್ಲಮ್ಗಳು. ಈಗ ಮಕ್ಕಳಿಗೊಂದು ನಾನು ಮೊನ್ನೆ ಅಷ್ಟೊಂದು ಮಾಡಿದ್ದೇನೆ ದಂಬೆಲಲ್ಲಿ. ಆ ಮಗುವಿಗೆ ಮಾತಾಡ್ಲಿಕ್ಕೆ ಬರುದಿಲ್ಲ. ಪ್ರಾಯ ಸುಮಾರು ಈಗ 14 ವರ್ಷ ಆಗಿದೆ. ನೋಡ್ಲಿಕ್ಕೆ ಮಗು 3 ಅಥವಾ 3.5 ವರ್ಷದವರೆಗೆ ಅಂದ್ರೆ ಬೆಳವಣಿಗೆ ಒಂದು ರೀತಿಯಲ್ಲಿ ಆಗಿಲ್ಲ, ಒಂದು ರೀತಿಯಲ್ಲಿ ಆ ಮಗುವಿಗೆ ಮಾತನಾಡ್ಲಿಕ್ಕೆ ಬರದಿದ್ದದ್ದು. ಮತ್ತೆ ಯಾವಾಗ ಮಾತನಾಡ್ಲಿಕ್ಕೆ ಬರುದಿಲ್ವೋ ಅದಕ್ಕೆ ತನಗೆ ಏನು ನೋವಾಗ್ತಾ ಇದೆ ಮತ್ತು ಯಾವ ರೀತಿಯಲ್ಲಿ ಆ ಪ್ರಾಬ್ಲಮ್ ಅನ್ನು
ತೆಗೆದುಕೊಳ್ತಾ ಉಂಟು ಅಂತ ಹೇಳಿ ಹೇಳಲಿಕ್ಕೆ ಆಗದಂತಹ ಒಂದು ಆ ಕಥೆಯನ್ನು ಬಹುಶಃ ನಾವು ಹೇಗಂತ ಹೇಳಿದ್ರೆ ನಾನೇ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು. ಸಾಮಾನ್ಯವಾಗಿ ನಾನು ಮುಂಚೆ ಎಲ್ಲ ಅವ್ರು ಏನು ಪ್ರಾಬ್ಲಮ್ ಒಳಗಾದವರು ಅಂದ್ರೆ ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಫೇಲಿಯರ್ ಇರ್ಬೋದು, ಹಾರ್ಟ್ ಅಥವಾ ಏನು ಯಾವುದೇ ಪ್ರಾಬ್ಲಮ್ ಇರ್ಬೋದು, ಅಂತವರಿಗೆ ಅವರೇ ಮಾತಾಡ್ತಿದ್ರು. ಮತ್ತೆ ಮೊನ್ನೆ ನಾನು ಹೋದಾಗ ಆ ಮಗುವಿಗೆ ತನ್ನ ಕಷ್ಟವನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ಅಪ್ಪ ಅಮ್ಮ ಒಂದಿಷ್ಟು ಮಾತಾಡಿದ್ರು, ಎಷ್ಟು ಅಂತ ಹೇಳಿದ್ರು ಕೂಡ ಅದನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಉಂಟಲ್ಲ. ಯಾಕಂದ್ರೆ ತಾಯಿಗೆ ತನ್ನ ಮಗು ಹೇಳ್ಕೊಳ್ಳಿ ಅವರು ಅವರ ಭಾವನಾತ್ಮಕವಾದ ನಾವು ಅವರಿಂದ ಒಂದು ಇಫೆಕ್ಟಿವ್ ಆಗಿ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಅದರಿಂದ ನಾವು ಕೆಲವೊಮ್ಮೆ ಮನೆಗೆ ಹೋದಾಗ ಅದನ್ನ ನಾವೇ ಅರ್ಥ ಮಾಡಿಕೊಳ್ಳುದು. ಅಂದ್ರೆ ಎಷ್ಟೋ ವರ್ಷಗಳ ಮಗು ಅದನ್ನ ಅನುಭವಿಸ್ತಾ ಇರಬಹುದು ಅಥವಾ ಆ ಫ್ಯಾಮಿಲಿ ಅನುಭವಿಸ್ತಾ ಇರ್ಬೋದು. ಆದ್ರೆ ನಮ್ಗೆ ಅಲ್ಲಿ ಹೋದ ಕೂಡಲೇ ಅರ್ಧ ಗಂಟೆ ಪ್ರಾಬ್ಲಮ್ ಅರ್ಥ ಆಗತ್ತೆ. ಅಷ್ಟು ಆ ಸಮಸ್ಯೆ ನಾವು ಕರ್ನಾಟಕ ಭಾಗದಿಂದ ಕೂಡಲೇ ಹೋಗುದು ಅದು ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಮತ್ತೆ ಅದ್ರಲ್ಲೂ ಕೂಡ ಒಂದು ಏನು ಎಫರ್ಟ್ ಮಾಡ್ಲಿಕ್ಕೆ ಆಗದಂತ ಕುಟುಂಬಗಳಿಗೆ ಹೋಗುದು, ಅಶಕ್ತ ಕುಟುಂಬಗಳು. ಅದು ಯಾವುದೇ ವಿಷಯ ಇರ್ಬೋದು. ನಿನ್ನೆ ಕೂಡ ನಾನು ಅದೇ ಕಳೆದ ವಾರ ಕೂಡ ಒಂದು ಪ್ರೋಗ್ರಾಮ್ ನಾವು ಮಾಡುವಾಗ ಅದು ಅವರು ಬಂದಿದ್ರು, ನಮ್ಮ ಆಫೀಸಿಗೆ ಬಂದಿದ್ರು. ಆಫೀಸ್ ಅಂತ ಹೇಳಿದ್ರೆ ಅವರ ಮನೆಯ ಸುಮಾರು ಕೊಲ್ಲೂರಿಗೆ ಹತ್ತಿರ ಆಗುವಂತ ಒಂದು ಊರು. ಅದಕ್ಕಾಗಿ ಅವರಿಗೆ ಕಡೆ ಬರ್ಲಿಕ್ಕೆ ನಾವು ಬರ್ತೇವೆ ಅಂತ ಹೇಳಿ. ಆ ಮಗುವಿಗೆ ಈಗ 3 ವರ್ಷ 2 ತಿಂಗಳಾಗಿತ್ತು. 1 ವರ್ಷ 2 ತಿಂಗಳಿಂದ ಅದಕ್ಕೆ ನಿರಂತರವಾಗಿ ಪ್ರತಿ ತಿಂಗಳು ಒಂದೊಂದು ರಕ್ತವನ್ನು ಇಂಜೆಕ್ಟ್ ಮಾಡಬೇಕಾಗಿದೆ ಆ ಮಗುವಿಗೆ. ಒಂದು ವೇಳೆ ಮಾಡದಿದ್ರೆ ಆಫ್ಟರ್ 30 days ಇಂದ ಸ್ಟಾರ್ಟ್ ಆಗಿ 45 days ಒಳಗೆ ಆ ಮಗು ಕಂಪ್ಲೀಟ್ ಆಗಿ ಇದಾಗುತ್ತೆ, ಕೊಲಾಪ್ಸ್ ಆಗುವ ಚಾನ್ಸ್ ಉಂಟು. ನೀವು ರಕ್ತ ಇಂಜೆಕ್ಟ್ ಮಾಡಿದ ಮೊದಲ 30 ದಿನ ಅದ್ಭುತವಾಗಿರುತ್ತೆ ಎಲ್ಲ ಸಾಮಾನ್ಯ ಮಕ್ಕಳಲ್ಲಿ. ಆದ್ರೆ ಎಷ್ಟು ದಿನ ಅಂದ್ರೆ 2 ವರ್ಷಗಳಿಂದ ಅವರು ಅದಕ್ಕೆ ರಕ್ತ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು. ಆ ಮಗು ಬೆಳೆದಂತೆಲ್ಲ ಅದು ದೇಹದಲ್ಲೂ ಬೆಳೆಯುತ್ತೆ ಮತ್ತೆ ಪ್ರಾಯದಲ್ಲೂ ಬೆಳೆಯುವಾಗ ರಕ್ತದ ಪ್ರಮಾಣ ಕೂಡ ಜಾಸ್ತಿ ಕೊಡ್ಬೇಕು. ಈಗ ಮಗುವಿಗೆ 1 ಬಾಟಲಿ ಕೊಡ್ತಾ ಇರ್ಬೋದು 3 ವರ್ಷ 2 ತಿಂಗಳು. ಮಗುವಿಗೆ 23 ವರ್ಷ ಆಗುವಾಗ ಅಷ್ಟೇ ಕೊಡಿಸಾಗುದಿಲ್ಲ. ರಕ್ತದ ಪ್ರಮಾಣ ಹೆಚ್ಚು ಕೊಡ್ಬೇಕಾಗುತ್ತೆ. ಹಾಗಂತ ಅದು ಪರ್ಮನೆಂಟ್ ಎನ್ನುವಂತ ಭಾವನೆಯಿಂದ ಇಟ್ಕೊಂಡು ಅವರು ಡಾಕ್ಟರ್ ಬಳಿ ಹೋದಾಗ ಸುಮಾರು 30 ರಿಂದ 35 ಲಕ್ಷ ರೂಪಾಯಿ ಖರ್ಚಾಗತ್ತೆ ಎನ್ನುವ ಮಾತನ್ನು ಹೇಳಿದಾಗ ಅವರಿಗೆ ಶಾಕ್ ಆಗಿದೆ. ಅವಳ ಆ ಮಗುವಿನ ತಂದೆಗೆ ಒಂದು ಪಾನ್ ಬೀಡ ಅಂಗಡಿ, ಅದು ಕೂಡ ಬೆಂಗಳೂರಲ್ಲಿ ಯಾವುದೋ ಒಂದು ರಸ್ತೆಯಲ್ಲಿ ಇದ್ದಾರೆ. ಬಹಳ ಕಷ್ಟಪಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಾನು ಟೆಲಿಕಾಸ್ಟ್ ಮಾಡಬೇಕು ಇಲ್ಲ ಆ ದಿವಸವೇ ರಾತ್ರಿ ನೋಡಿದಂತಹ ಜಿ ಶಂಕರ್ ಫೌಂಡೇಶನ್ ಅವರು ಮರುದಿನ ನಮ್ಮ ಆಫೀಸಿಗೆ ಕಾಲ್ ಮಾಡಿ ಮತ್ತೆ ಆಫೀಸ್ ಅವರಿಗೆ ಕಾಲ್ ಮಾಡಿ ಅವ್ರ ತಕ್ಷಣ ನೆಕ್ಸ್ಟ್ ಡೇನೆ 75,000 rupees ಚೆಕ್ ಅನ್ನು ಕೊಟ್ಟರು ಅಂತೇಳಿ ಆ ಮನೆಯವರು ನನಗೆ ಕಾಲ್ ಮಾಡಿ ಹೇಳಿದ್ರು. ಇದಕ್ಕೂ ಒಂದು ರೀತಿಯ ಸಮಾಧಾನದ ವಿಷಯ. ನನ್ಗೆ ಕೆಲವರು ಹೇಳ್ತಾರೆ ಎಂತೆಂಥದೇ ಒಂದು ಪ್ರೋಗ್ರಾಮ್ ಮಾಡೋದಕ್ಕಿಂತ ಕರುನಾಡು ಬೆಳಗ್ಗೆ ಪ್ರೋಗ್ರಾಮ್ ಮಾಡುವಾಗ ಅದು ಹೆಚ್ಚು ಇಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ. ಒಟ್ಟಾದ್ರೆ ಮತ್ತೊಂದು ಕಡೆಯಲ್ಲಿ ಅವರಿಗೆ ಸಿಗುವಂತ ಒಂದು ನಾವೊಂದು ಏನು ಸಂತ ಅಥವಾ ಸೇತುವೆ ಅಂತ ಹೇಳ್ಬೋದು. ಅವರ ಕೊಡುವವರ ಮತ್ತು ಬೇಕಾದವರ ನಡುವಾಗಿ ನಾವು ನಮ್ಮ ಕಡೆಗೆ ನಮ್ಮ ಟಿವಿಗೆ ನಾವು ಅದನ್ನ ಅಕೌಂಟ್ ನಂಬರ್ ಕೊಡುವುದಾಗಿ ಅಥವಾ ನಮ್ಮ ಅಡ್ರೆಸ್ ಅನ್ನು ನಮ್ಮ ಹಣ ನಮ್ಗೆ ಹಾಕಿ ಹಣ ನಾವು ಕೊಡ್ತೇವೆ ಅನ್ನೋದಾಗಿ ಮಾಡುವುದಿಲ್ಲ. ಯಾಕಂದ್ರೆ ನೇರವಾಗಿ ಆ ಪಾರ್ಟಿಗೆ ಅಂದ್ರೆ ಅನುಭವಿಸ್ತಿರುವಂತಹ ವ್ಯಕ್ತಿಗಳಿಗೆ ಡೈರೆಕ್ಟ್ ಆಗಿ ಹಣ ಹೋಗ್ಬೇಕು ಎನ್ನುವಂತ ಒಂದು ಪರಿಕಲ್ಪನೆ ಇರುವುದರಿಂದ ನಾವೊಂದು ಸೇತುವೆಯಾಗಿ ಮಾತ್ರ ಇಲ್ಲಿ ಕಳೆದ ಎಷ್ಟು ವರ್ಷಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಗೊತ್ತಿದೆ ಅದರಿಂದ ಒಂದು ರೀತಿಯಲ್ಲಿ ಮಾಡಿದಂತ ತೃಪ್ತಿ ಆದ್ರೆ ಮುಂದಿನ ಪುಣ್ಯ ಏನು ಅವರಿಗೆ ಒಳ್ಳೇದಾದ್ರೆ ನಮ್ಮ ಚಾನಲ್ ಒಂದು ಒಳ್ಳೇದಾಗತ್ತೆ ಅನ್ನೋ ಒಂದು ದೂರ ದೃಷ್ಟಿ ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಹೆಚ್ಚು ಅಂದ್ರೆ ಪ್ರಾಯ ಆದವರಿಗೆ ಕೊಡ್ಲಿಕ್ಕೆ ಅಷ್ಟು ಹಣ ಬರುದಿಲ್ಲ ನಿಜಕ್ಕೂ. ತುಂಬಾ ಪ್ರಾಯ ಅಂತ ಹೇಳಿದ್ರೆ ಕೆಲವರು ನಾವು ಮಾಡುವ ಕೇವಲ ಚಿಕ್ಕ ಮಕ್ಕಳಿಗೆ ಮಾತ್ರ ಮಾಡಿರೋದಿಲ್ಲ. ಮತ್ತೆ 35 ವರ್ಷ ಕೂಡ ಪ್ರಾಬ್ಲಮ್ ಇರುತ್ತೆ, 60 ವರ್ಷ ಕೂಡ ಪ್ರಾಬ್ಲಮ್ ಇರುತ್ತೆ. ಆದ್ರೆ ಮಕ್ಕಳಿಗೆ ಆದಾಗ ರೆಸ್ಪಾನ್ಸ್ ಜಾಸ್ತಿ ಇರುತ್ತೆ ಎನ್ನುವುದನ್ನು ನಾನು ಕಳೆದ ಕೆಲವು ವರ್ಷದಿಂದ ಕಂಡುಕೊಂಡಿದ್ದೇನೆ. ಯಾಕಂದ್ರೆ ನಾನು ಮೊದಲೇ ಕೇಳುದು ಮಗುವಿಗೆ ಏನು ಪ್ರಾಬ್ಲಮ್ ಅಂತ, ಮತ್ತೆ ಮಕ್ಕಳು ಎಷ್ಟು ಪ್ರಾಯ ಅಂದ್ರೆ ಮಕ್ಕಳು ಹೇಳುವಾಗ ಓಕೆ ಸಮಥಿಂಗ್ ಆಗ್ತದೆ, ಏನಾದ್ರು ಕೊಡುತ್ತಾರೆ, ಏನಾದ್ರು ಯಾರಾದ್ರೂ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಸೊ ಹೆಚ್ಚಾಗಿ ನಾನು ಮಾಡಿದ್ದು ಅಥವಾ ನೀವು ಮಾಡಿದ್ದು ಯಾರು ಮಾಡಿದ್ದು ನಮ್ಮ ಟಿವಿಯಲ್ಲಿ ಅದು ಕಿಡ್ನಿ ಸಮಸ್ಯೆ ಬಗ್ಗೆ ಕಾಮನ್ ಅಂತ. ನಾವು ಲಾಸ್ಟ್ ಟೈಮ್ ಕೂಡ ಬ್ಯೂಟಿ ಪ್ಯಾಕರ್ ಅವರು ನಮ್ಮ ಟಿವಿಗೆ ಬಂದಾಗಿರುವಾಗ ಅವ್ರು ಹೆಲ್ತ್ ಮಿನಿಸ್ಟರ್ ಆಗಿದ್ರು. ಈ ಕಿಡ್ನಿ ಡಯಾಲಿಸಿಸ್ ಏನಾದ್ರು ಪ್ರಕ್ರಿಯೆ ಆಗ್ಬೇಕು ಪಾಪದವರಿಗೆ ಅಂತ. ಸೊ ಮತ್ತೆ ನಾರ್ಮಲ್ ಆಗಿ ಬೇರೆ ಮಕ್ಕಳಿಗೆ ಸಮಸ್ಯೆಗಳು ಬಂದಾಗ ನಾವು ತಕ್ಷಣ ಮಕ್ಕಳ ಪ್ರಾಬ್ಲಮ್ಗೆ ಮಕ್ಕಳು ಯಾವ್ದೊಂದು ಪ್ರಾಬ್ಲಮ್ಗೆ ತಿರುಗಿದ್ದಾರೆ ಯಾವ್ದೇ ಇರ್ಬೋದು
ಸರಿ ನಾಗೇಂದ್ರ, ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರು. ನಮ್ಮ ಕರುನಾಡು ಬಾ ಬೆಳಕೆ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಿರುವಂತಹ ಪ್ರೋಗ್ರಾಮರ್ ಅಂತ ನಾವು ಹೇಳ್ತೇವೆ ನಮ್ಮ ಮಾಧ್ಯಮದ ಭಾಷೆಯಲ್ಲಿ, ನಾಗೇಂದ್ರ ಶೆಣೈ ಅವರು. ಇನ್ನೊಂದು ಕರೆ ಕಾಯ್ತಾ ಇದೆ ಅಲ್ಲಿ. ಹಲೋ ಹಲೋ, ನಮಸ್ಕಾರ. ಹಲೋ ನಮಸ್ಕಾರ ಸರ್, ಹೇಳಿ. ಹಲೋ ಹಲೋ, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಹೇಳ್ಬೋದಾ ಸರ್? ಹೆಸರು ಹೇಳ್ಬೋದಾ? ಹಲೋ ಹಲೋ, ನಮಸ್ಕಾರ, ಮಾತಾಡಿ. ಜಯರಾಜ್ ಕುಮಾರ್ ಪಾಂಡೆ ಸರ್ ಮಾತಾಡೋದ. ಓ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ತೆ. ಹಾ ನಮಸ್ಕಾರ. ಬಲ್ಲೆ. ಮರ್ದಿಗೆ ನಾವು ವೈಯಕ್ತಿಕ ಹಾ, ಒಂದು 10,000 ರೂಪಾಯಿನ ನಿಮ್ಮ ಸ್ಟುಡಿಯೋ ಕೊಟ್ಟು ಕರಬಹುದು. ಖಂಡಿತ ಖಂಡಿತ, ಬಾರಿ. ನನ್ನ ಜೊತೆ ಬಂದ ಹಾ ಈಗ ದಕ್ಷಿಣ ಕನ್ನಡ ಜಿಲ್ಲಾ ಲೇವರಿ ಗಿರೋದರ ಕೂಡ ಅಧ್ಯಕ್ಷರಲ್ಲಿ ಹಾ, 5 ಲಕ್ಷ ಹೆಚ್ಚಿನ ಸಹಾಯ ಮಾಡ್ತಾರೆ ಅಂತ ಸೋಲ್ಮೇಲಣ್ಣ, ಬಾರಿ ಮಲ್ಲ. ನಂಬರ್ ಕೊಟ್ಟು ಬಿಡ್ರೆ ಖಂಡಿತ ಖಂಡಿತ. ಒಕ್ಕೂಟದ ಮುಖಾಂತರ ಲೆಟರ್ ಕೊಡುವ ಒಕ್ಕೂಟದ ಮುಖಾಂತರ ದಕ್ಷಿಣ ಜಿಲ್ಲಾದ ಫೈನಾನ್ಸ್ ಅಡ್ಮಿನಿಸ್ಟ್ರೇಷನ್ ಹಾ, ಆಯ್ತಾ ಮತ್ತೆಲ್ಲ ಆಯ್ತು ಸಹಾಯ ಮಾಡ್ಕೊಡಿ. ಅದೇ ಖಂಡಿತ ಖಂಡಿತ. ಎಲ್ಲ ಸಕ್ಕರೆ ಎಂಗುಲ್ ಆರ್ನ ಅಕೌಂಟ್ ನಂಬರ್ ಕೊರಪ ಐಕೆ ಪಾಡಿ ಅಂತ ಬಾರಿ ಅಡ್ಡ ನಾವು ನಮ್ಮ ಸರಿ 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 ಅಣ್ಣ, ಅದು ಮುಟ್ಟವನ ಕೆಲಸ. ಖಂಡಿತ ಖಂಡಿತ ಮಾತಾಡಿ. ಖಂಡಿತ ಖಂಡಿತ. ದೇವದಾಸ್ ಪಾಂಡೇಶ್ವರ್ ಚಿತ್ರ ನಿರ್ಮಾಪಕರು, ರಂಗಬನ್ನು ಸಿನಿಮಾನೆಲ್ಲ ಮಲ್ದಿನಾರು ಅಕಲ್ ಒಂಜಿ ಸಂಘ ಲೇವಾದೇವಿ ದಾರರ ಸಂಘ ಐತ ಸಂಘದ ಅಂದೆಟ್ಲ ಕೊರಪೇರು ವೈಯಕ್ತಿಕ ಅದು 10,000 ರೂಪಾಯಿ ಕೊರಪೇರು ಅನ್ನೋದ್ರೆ ಜನಕ್ಕಲ್ಲ ಈ ಮಲ್ಲ ಮನಸ್ಸು ನಗ ದಾದ ಪಡ್ರಬೇಕು ರೈತ ಬಗ್ಗೆ ಏನು ಒಂಚೂರು ಕೊಡ್ತಿರೋದು ಬಕ್. ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತದೆ. ನಾವು ನಮ್ಮ ಟಿವಿ ಬಲಿ ತಿಲಿಪಲಿ ಎನ್ನುವಂತಹ ಹಾಸ್ಯ ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಮುಖಗಳಲ್ಲಿ ನಗುವನ್ನು ತರಿಸಿದ್ದೇವೆ. ಆ ಒಂದು ಹೆಮ್ಮೆಯ ವಿಚಾರದ ಮಧ್ಯೆ ಕೂಡ ಕರುನಾಡು ಬಾ ಬೆಳಕೆ ಕಾರ್ಯಕ್ರಮದ ಮೂಲಕ ಕೆಲವೊಂದು ಅಶಕ್ತ ಕುಟುಂಬಗಳ ನೋವಿನ ಕುಟುಂಬಗಳ ಮುಖದಲ್ಲಿ ನಗುವನ್ನು ತರಿಸುವುದು ಹೆಚ್ಚು ಧನ್ಯತೆಯನ್ನು ತರ್ತದೆ. ಖುಷಿ ಅಲ್ಲದಿದ್ರೂ ಧನ್ಯತೆಯನ್ನು ತರಿಸ್ತದೆ. ಈಗ ನನ್ನ ಸಹ ನಿರೂಪಕರಾಗಿರುವಂತಹ ನಾಗೇಂದ್ರ ಶೆಣೈ ಹೇಳಿರುವ ಹಾಗೆ ಕಳೆದ ಹಲವಾರು ಸಂಚಿಕೆಗಳಲ್ಲಿ ಸಾಕಷ್ಟು ಜನರಿಗೆ, ಸಾಕಷ್ಟು ಕುಟುಂಬಗಳಿಗೆ ಈ ಕಾರ್ಯಕ್ರಮದ ಮೂಲಕ ನೆರವನ್ನು ಕೊಟ್ಟಿರುವಂತಹ ಒಂದು ಸಂತೃಪ್ತಿ ನಮ್ಮದು. ಒಂದು ಮಾಧ್ಯಮವಾಗಿ ನಮ್ಮ ಜವಾಬ್ದಾರಿಯನ್ನು ಸ್ವಲ್ಪ ಮಟ್ಟಿಗಾದರೂ ನಿಭಾಯಿಸಿದ್ದೇವೆ ಎನ್ನುವಂತಹ ಕೃತಾರ್ಥತೆ ಅಥವಾ ಧನ್ಯತಾ ಭಾವ ನಮ್ಮನ್ನು ಖಂಡಿತವಾಗಿಯೂ ಇದೀಗ ಎದುರಾಗಿದೆ, ಕಾಡ್ತಾ ಇದೆ. ಬಂಧುಗಳೇ, ಇವತ್ತು ಮತ್ತೆ ಆ ಒಂದು ಕುಟುಂಬದ ಪರಿಚಯವನ್ನು ಮಾಡಿಸಿದ್ದೇವೆ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ಕರೆ ಮಾಡಿ 2400 ಅಥವಾ 2400 ದೇವದಾಸ್ ಪಾಂಡೇಶ್ವರ್ ಇತ್ತೆ ಫೋನ್ ಅಂತ ಆರ್ನ ಸಹಾಯ ಕೊರಪೆ ಉಂಡೇರು 10,000 ರೂಪಾಯಿ ವೈಯಕ್ತಿಕ ಅದು ಕೊರಪೆ ಉಂಡೇರು ಕೊಡಲಾತ ಕೊರಪ ದೆಪ್ಪದು ಕೊರಪ ಅಂತ ಬಂದುಂಡೇರು ನಿಪುರಕ್ಕೆ ಏನಾಗ ತಾತ ಬೇತೆ ಏರ್ ಪುರ ಇಂಚ ಈ ಕಾರ್ಯಕ್ರಮ ಆಯ್ನೆ ಅದಕ್ಕೆ ನಂಗೆ ಮಸ್ತ್ ಹೆಲ್ಪ್ ಬರ್ತದೆ ಉಂಟು. ಕೆಲವರು ತಿಂಗಳು ಕೊರಪೇರು ಮಂಗಳೂರದ ಅಕ್ಷಯ ಕೇಟ್ರಸ್ ಉಳ್ಳೇರು ಅವರು ಪ್ರತಿ ತಿಂಗಳ ಬಾಲ್ಯದ ಬುಧಾಡು 3,000 ರೂಪಾಯಿ ಕೊಡ್ಪೇರು ಪ್ರತಿ ತಿಂಗಳು ತಿಂಗಳು ಬರಿಯಾರ ಅಪ್ಪಾಜಿ ಎಂಗ್ಲ 2 ತಿಂಗಳು 3 ತಿಂಗಳು ಬರ್ತಂದ್ರೆ ಆತನ ಅವ್ರಿಗೆ ಕಾಸು ಕೊಡ್ಪೇರು ಅವ್ರನ್ನ ಇಲ್ಲಾಡಿ ಕೊಂಡು ನಾನು ಪ್ರತಿ ತಿಂಗಳು ಅಕ್ಷಯ ಕೇಟ್ರಸ್ ಅಂಚೆ ಬೇತಾರಲ್ಲ ತಿಂಗಳು ಜಿ 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 ಅವ್ರೇನು ಮಾಂತ್ರಿ ಪ್ರತಿ ತಿಂಗಳು ಅಕ್ಷಯ ಕೇಟ್ರಸ್ ಅಂಚೆ ಎಲ್ಲ ಊರ್ಲ ಕೆಲವು ಸಂಘಟನೆಗಳು ಕೊಡ್ತಾರೆ ಮಸ್ತ್ ಹೆಲ್ಪ್ ಅಂತೇಳಿ ಜನಕಲ್ನ ಈ ಪುರ ಪಾತಿರಂಕೇನಾಗ ಒಂದು ಎಡ್ಡೆ ಖುಷಿ ಅವನೊಂದು ಎಂಕ್ಲಿಗೆ ಬಾಳೆಗೆ ನನ್ನೆಲ್ಲ ಇಂಪ್ರೂವ್ಮೆಂಟ್ ಬಂದದ್ದು ನನ್ನೆಲ್ಲ ಹುಷಾರಿ ಅನ್ಕೊಂಡಂಚಿನ ಶಕ್ತಿ ಒತ್ತಲೆನ ಕಾಡು ಇದು ನಿಕಲ್ನ ಕುಟುಂಬ ಬೇತೆಲ್ಲ ಇಂಚದಲ್ಲ ತೊಂದರೆ ಇಂಚಿನ ಸಮಸ್ಯೆ ಇರಲಿಲ್ಲ. ನನ್ನ ಮೆಗ್ದಿ ಹೊರ್ತಿತ್ತಲ್ಲ ಅಲ್ಲಿ ನಾನು ಒಂಜಿ 5 ವರ್ಷ ಬಿಟ್ಟ ಇಂಚ ಒಂಜಿ ಪ್ರಾಬ್ಲಮ್ ಇತ್ತಲ್ಲ ಅಲ್ಲಿ ಕುಡಂಜೇಟೆ ಫೋನ್ ಕಾತು. ಹಲೋ ನಮಸ್ಕಾರ. ಮಾತಾಡಿ ಸರ್. ಹೇಳಿ ಹೇಳಿ ಮಾತಾಡಿ. ಹಾ ಹಾ ಹೌದಾ, ಯಾವ ರೀತಿ ಸಮಸ್ಯೆ? ಅದಂದ್ರೆ ಮಗುವಿನ ಬರ್ತಲಿದ್ದ ಅದು ಶಿಶುವಿಂದ ಮೂತ್ರ ಹೋಗಿಲ್ಲ. ಹಾಗೆ ಅದಕ್ಕೆ ವೈದ್ಯ ಮುಂದೆ ಇದ್ದೆವು. ನಾವು ಇಲ್ಲಿ ಮಂಗಳೂರಿಗೆ ಬಂದು ಅವ್ರದ್ದು ಡಿಲಿವರಿ ಆಯ್ತು. ಅವಾಗ ಅವನಿಗೆ ಮುಂಬೈ ಡಾಕ್ಟರ್ ಹೇಳಿದ್ರು ಅಷ್ಟೇನು ಪ್ರಾಬ್ಲಮ್ ಇಲ್ಲ ಅದು ಅಂತ ಹೇಳ್ತಾರೆ. ಇವಾಗ ಸ್ವಲ್ಪ ಅದು ತುಂಬ ಕ್ರಿಯೇಟ್ ಆಗಿ 4 ವರ್ಷ ಆಯ್ತಾ ಒಂದು ಮಗುವಿಗೆ. ಅದು 8-9 ಆಪರೇಷನ್ ಆಯ್ತು ಈಗ. ಹೌದಾ, ಖಂಡಿತ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಾವು ಪಡೆದಿದ್ದೇವೆ. ಅಥವಾ ಮತ್ತೊಂದು ಸರಿ ಕರೆ ಮಾಡಿ ಖಂಡಿತವಾಗಿಯೂ ಆ ಮಗುವಿನ ಬಗ್ಗೆ ಕೂಡ ಕರುನಾಡು ಬಾ ಬೆಳಕೆ ಕಾರ್ಯಕ್ರಮವನ್ನು ಮಾಡ್ತೇವೆ. ನಮ್ಮ ವೀಕ್ಷಕ ಬಂಧುಗಳಿಂದ ಒಂದಷ್ಟು ಸಹಾಯ ಹಸ್ತ ಖಂಡಿತವಾಗಿ ದೊರಕಬಹುದು
ಎನ್ನುವಂತಹ ವಿಶ್ವಾಸ ನಮ್ಮದು. ಯಾಕಂದರೆ ಕರುಣಾಳು ಬಾ ಬೆಳಕೆ ಹಲವಾರು ಕುಟುಂಬಗಳಿಗೆ ಭರವಸೆಯ ಹೊಸ ಬೆಳಕನ್ನು ನೀಡಿರುವಂತಹ ಕಾರ್ಯಕ್ರಮ. ಫೋನ್ ಮಾಡ್ತೀನಿ ಸ್ವಲ್ಪ ಭಾಷೆ ಕೊಡೋದು ಫೋನ್. ಹಲೋ 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 ವೀಕ್ಷಕರೇ ಕರೆ ಮಾಡಿ. ಹಲೋ 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 ವೀಕ್ಷಕರೇ ಕರೆ ಮಾಡಿ. ಕಾರ್ಯಕ್ರಮದ ಕೊನೆಯ ಹಂತವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಕರುಣಾಳು ಬಾ ಬೆಳಗ್ಗೆ ಕಾರ್ಯಕ್ರಮದ ಫಲಶ್ರುತಿಯ ಬಗ್ಗೆ ನಾವಿವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಲೋ ಹಲೋ ನಮಸ್ಕಾರ. ತಮ್ಮ ಹೆಸರು ಹೇಳ್ಬೋದಾ? ನಮಸ್ಕಾರ ನಮಸ್ಕಾರ ಹನುಮಂತ ಕಾಮತ್ರೆ. ಮಂಗಳೂರಿನ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು. ಹೇಳಿ ಸರ್. ಮಂಗಳೂರಿನಲ್ಲಿ ತುಂಬಾ ಈ ಮಧ್ಯಮ ವರ್ಗಗಳು ಬಡವರಿದ್ದಾರೆ. ಜೊತೆಗೆ ಮಕ್ಕಳ ಒಂದು ಪರಿಸ್ಥಿತಿಯನ್ನ ಕಂಡು ನಮ್ಮ ಈ ಒಂದು ಮಗುವಿನ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಒಂದು 2-3 ವರ್ಷದವರೆಗೆ ಒಂದು ಸಹಾಯ ಮಾಡಿರುವುದು ಉಂಟಲ್ಲ, ಬಹಳಷ್ಟು ಒಂದು ಮಾನವೀಯತೆಯನ್ನು ಮೆರೆಯುತ್ತದೆ. ಖಂಡಿತ ಖಂಡಿತ. ಇವತ್ತು ನಮ್ಮ ಒಂದು ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಯಾರಿಗೊಂದು 10 ರೂಪಾಯಿ ಸಹಾಯ ಮಾಡುವಂತ ಈ ಕಾಲದಲ್ಲಿ ಇರುವೆರು ಕುಟುಂಬದವರು ಒಂದು ಬಡ ಕುಟುಂಬದ ಒಂದು ಮಗುವಿನ ಒಂದು ಆರೋಗ್ಯಕ್ಕಾಗಿ ಇಷ್ಟು ದೊಡ್ಡ ಮೊತ್ತವನ್ನು ಸಹಾಯ ಮಾಡುವುದಕ್ಕೆ ಬಹಳಷ್ಟು ಸಂತೋಷದ ವಿಷಯ. ಇವತ್ತೇನು ಈ ಉದಯ ಬಲ್ಲಾಳ್ ಅವರ ಒಂದು ನೇತೃತ್ವದ ಕುಟುಂಬದವರು ಈ ಒಂದು ಇಷ್ಟು ದೊಡ್ಡ ಭಾಗ ಮಾಡಿದಾಗ, ಅದೇ ರೀತಿಯಲ್ಲಿ ಮಂಗಳೂರಿನಲ್ಲಿ ಇರುವಂತಹ ಹೆಚ್ಚಿನ ಎಲ್ಲ ಒಂದು ಏನು ಸಮಾಜ ಸೇವಾ ಸಂಸ್ಥೆ ಇಂಗ್ಲಿಷ್ಗೆ ದೊಡ್ಡ ಮೊತ್ತ ಅನ್ನದಿದ್ರು ಒಂದು ಚಿಕ್ಕ ಚಿಕ್ಕ ಮೊತ್ತಗಳನ್ನು ಇಂಥವರಿಗೆ ಸಹಾಯ ಮಾಡಿದ್ರೆ ಈ ಬಡ ಕುಟುಂಬದ ಒಂದು ಅನಾರೋಗ್ಯದಲ್ಲಿ ಇರುವಂತವರಿಗೆ ನಾವು ಮಾನವೀಯತೆಯನ್ನು ತೋರಿಸಿದಂತಾಗ್ತದೆ, ಆ ಬಡ ಕುಟುಂಬಕ್ಕೆ ಸಹಾಯ ಮಾಡಿದಂತಾಗ್ತದೆ, ಅವರ ಆರೋಗ್ಯ ಸುಧಾರಣೆಗೆ ನಮ್ಮಿಂದ ಕಿಂಚಿತ್ತು ಸಹಾಯ ಮಾಡುತ್ತೇವೆ ಎನ್ನುವಂತ ಒಂದು ಮನಸ್ಸಿಗೆ ಸಮಾಧಾನ ಆಗ್ತದೆ. ಹಾಗಾಗಿ ಅನಿಸ್ತದೆ, ನಾನು ಕೂಡಲಾಗ ಇಡೀ ತಂಡಕ್ಕೆ ಮತ್ತು ಅದರ ನಾಯಕರಾಗಿರುವ ಉದಯ ಬೆಳಗಾವಿ ತುಂಬ ಹೃದಯದ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಬೇರೆ ಕುಟುಂಬದಿಂದ ಮಂಗಳೂರಿನ ಹೆಚ್ಚಿನ ಇಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿರುವ ಹೆಚ್ಚಿನ ನೆರವನ್ನ ಹಸ್ತ ಸಿಗಲಿ. ಅದೇ ರೀತಿ ಮಂಗಳೂರಿನ ಈ ಎಲ್ಲ NGO ಈ ಒಂದು ಬಡವರಿಗೆ ಹೆಲ್ಪ್ ಮಾಡುವಂತ ಒಂದು ಕೆಲಸ ಮಾಡಿದ್ರೆ ನಮ್ಮ ಟಿವಿಯ ಪರವಾಗಿ ಎಲ್ಲರೂ ಮಾಡ್ತೀವಿ. ವಂದನೆಗಳು ಹನುಮಂತ ಕಾಮತ್ ಅವರೇ, ಬಹಳ ಉತ್ತಮವಾದಂತಹ ಸಲಹೆಯನ್ನು ನೀಡಿದಿರಿ. ಖಂಡಿತವಾಗಿಯೂ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಸಾಕಷ್ಟು ಕುಟುಂಬಗಳಿದೆ. ಇವತ್ತು ಧನುಷ್ ಕೇವಲ ಒಂದು ಪ್ರಾತಿನಿಧಿಕವಾಗಿ ಮಾತ್ರ ಇಲ್ಲಿ ಈ ಸ್ಥಾನದಲ್ಲಿ ಕೂತಿದ್ದಾರೆ, ಆದರೆ ಸಾಕಷ್ಟು ಜನ ಅಂತಹ ಸಮಸ್ಯೆಗಳಿಂದ ತೊಂದರೆಗಳಿಂದ ಬಳಲುವವರಿದ್ದಾರೆ. ಖಂಡಿತವಾಗಿ ಒಂದು ಕೆಲಸವನ್ನು ನೀವು ಮಾಡಬಹುದು, ನಮ್ಮ ಟಿವಿಯ ಕಚೇರಿಗೆ ಕರೆ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ನೀಡಿ. ನಿಮ್ಮ ಮನೆಯದು ಸಮಸ್ಯೆ ಇರಬಹುದು, ಅಂದರೆ ಇಂತಹ ರೋಗಗಳಿಂದ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಿರುವಂತಹ ಮಕ್ಕಳು ಇರಬಹುದು ಅಥವಾ ಯಾವುದೇ ವಯೋಮಾನದವರು ಅವರ ಸಂಕಷ್ಟಗಳಿಗೆ ತುಡಿಯುವಂತಹ ಮಿಡಿಯುವಂತಹ ಪುಟ್ಟ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮದ ಮೂಲಕ ಮಾಡ್ತೇವೆ. ಯಾಕಂದರೆ ವಿಶ್ವಾಸ ಇದೆ, ಇವತ್ತು ಮಾನವೀಯ ಸಂಬಂಧಗಳು ಕಡಿದು ಹೋಗ್ತದೆ, ಕಳಚಿ ಹೋಗ್ತದೆ ಅನ್ನುವಂತಹ ಆರೋಪಗಳ ಮಧ್ಯೆ ಕೂಡ ಇವತ್ತಿಗೂ ಕೂಡ ಇಂತಹ ಸಮಸ್ಯೆಗಳಿಗೆ, ಇಂತಹ ಭಾವನಾತ್ಮಕ ವಿಚಾರಗಳಿಗೆ ಮಿಡಿಯುವಂತಹ ಸಾಕಷ್ಟು ಉತ್ತಮ ಹೃದಯಗಳು ಅಥವಾ ಸಾಕಷ್ಟು ಶ್ರೇಷ್ಠ ಹೃದಯಗಳು ಇವತ್ತಿಗೂ ಕೂಡ ನಮ್ಮ ನಡುವೆ ಇದೆ. ಹಾಗಾಗಿ ಅಂತಹ ಹೃದಯಗಳಿಂದ ಸಹಾಯದ ನಿರೀಕ್ಷೆಯನ್ನು ಮಾಡುತ್ತಾ ಕರೆ ಮಾಡಬಹುದು. 24007777 ಅಥವಾ 24000177 ಇದು ನಮ್ಮ ಟಿವಿಯ ಕಚೇರಿಯ ದೂರವಾಣಿ ಸಂಖ್ಯೆ. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅದರ ಮಾಹಿತಿಯನ್ನು ನೀಡಿದಲ್ಲಿ ಖಂಡಿತವಾಗಿಯೂ ಕೆಲವೇ ದಿನಗಳಲ್ಲಿ ನಮ್ಮ ತಂಡ, ಕರುಣಾಳು ಬಾ ಬೆಳಕೆ ತಂಡ ಅಲ್ಲಿಗೆ ಆಗಮಿಸಿ ಚಿತ್ರೀಕರಣವನ್ನು ಮಾಡಿ ಸಮಾಜದ ಮುಂದಿಡುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳುತ್ತಾ ಒಂದು ಮಾತನ್ನು ಇವತ್ತು ನಾವು ಹೇಳಲೇಬೇಕು.
ಸಾಮಾಜಿಕ ಜಾಲತಾಣಗಳು ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಿಂದ ಸಮಾಜದ ಸ್ವಾಸ್ಥ್ಯ ಕೆಡ್ತಾ ಇದೆ ಅನ್ನೋಂಥ ಆರೋಪ ಬರ್ತಾ ಇದ್ರು ಕೂಡ ಇಂತಹ ವಿಚಾರಗಳಲ್ಲಿ ಇದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ ಅನ್ನುವುದು ಕೂಡ ಅಷ್ಟೇ ನಿಜವಾದಂತಹ ವಿಚಾರ. ಧನುಷ್ ಕುಟುಂಬಕ್ಕೆ ಕೂಡ ಈ ಸಾಮಾಜಿಕ ಜಾಲತಾಣಗಳು ವಾಟ್ಸಪ್ ಇರ್ಬೋದು ಬೇರೆ ಬೇರೆ ಜಾಲತಾಣಗಳ ಮೂಲಕ ಸಾಕಷ್ಟು ದೊಡ್ಡ ಮಟ್ಟದ ನೆರವು ಹರಿದು ಬರ್ತಿದೆ. ಕಡೆಕಾದು ದಾದ ಪಂಡ್ರಬೇಕು ಬುದ್ಧಿ ನಡೆದು ಕಡೆಕಾದು ಒಂಜೇ ಪಾತ್ರೆ ಪಂಪರ ನನ್ನ ದಾದ ಪಂಡ್ರಬೇಕು ಮಾಂತೆರಗಳ ಮಸ್ತ್ ಥ್ಯಾಂಕ್ಸ್. ಉದಯ ಉರ್ದುಲ ಕಾಸವತ್ತು ನಮ್ಮ ಉರ್ದುಲ ಮಾಂತೆರ್ಲ ಒಂಜನೆ ಉದಯ ಉಳಾಲ್ಬಾಗ್ ಹಿರಿಯರು ಕುಡ್ಲ ಅದು ಮಸ್ತ್ ಹೆಲ್ಪ್ ಅಂತೀರು ಫುಲ್ಲು ಧನ್ಯವಾದ ನಮ್ಮ ಟಿವಿಗಳ. ಸರಿ ಅಪ್ಪೆ ಇದು ಬಾಳೆಗೆ ಹೆಲ್ಪ್ ಮಂತದ ಕಾಸು ಮಾತಾ ಕಡ್ಪುಡ್ದು ಬಾಳೆಗೆ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಂತನೇಕು ಎಂಗಲ ಬರೋದು ಧನ್ಯವಾದ ಕೊಡ್ತೇನೆ. ಸರಿ ಇನ್ನಿತ್ತಲ್ಲೇ ಸನಾಗ ನಡೆದು ದುಂಬು ಕೊಡರ ಇನಿ ಬತ್ತದರ ನಿಕಲ್ನ ಉಡಲ್ದ ಪಾತ್ರ ನಮ್ಮ ದುಂಬತೆ ಹಿಡಿದಿರ್ತಾರೆ ಬಾಲೆ ಧನುಷ್ ಐನತ್ತೆ ಬೇಗ ಹುಷಾರಾಡು ನೂದು ಹುಷಾರಾಡು ಪಂಪಿನ ಎಡ್ಡೆಪ್ಪದ ಒಟ್ಟುಗು ಫೋನ್ ಮಲ್ತಿನ ಅಂಚನೆ ಈ ಲೇಸನ್ ತೂಯಿನ ಆ ಬಾಲೆಗೆ ಸಹಕಾರ ಮಲ್ತಿನ ವಿಶೇಷವಾದಿ ನೇರ ಪ್ರಸಾರಡೆ 10,000 ರೂಪಾಯಿನ ವೈಯಕ್ತಿಕ ಕೊರಪೆ ಅಂಜನೆಗಳ ಸಂಘಟನೆ ಹಿಡಿದು ಕೊರಪೆ ಪಂಪಿನ ಪಾತ್ರೆ ಕೊರನ ತುಳು ಸಿನಿಮಾದ ನಿರ್ಮಾಪಕರಲಾದ ಪುನಃ ದೇವದಾಸ್ ಪಾಂಡೇಶ್ವರಗಳ ವಿಶೇಷವಾದ ಸೊಲ್ಮೆನ್ ಸಂದ ಒಂದು ಇನಿತ ಹೇಗೆರ್ದಾಗ ತೊಂದಲ್ಲ ಮಾತ್ರೆಗಳ ಸೊಲ್ಮ